ಇವತ್ತು ನಾವು ಇರುವಂತಹದ್ದು ಕೊರಗಜ್ಜನ ಆದಿ ಸ್ಥಳದಲ್ಲಿ. ಕ್ರಿಸ್ತಕ 16ನೇ ಶತಮಾನದಲ್ಲಿಯೇ ಇಟಲಿಯ ಬರಹಗಾರ ಪಿಯೆಟ್ರೋ ಡೆಲ್ಲಾ ವೆಲ್ಲ ಅಂತ ಈ ಜಾಗಕ್ಕೆ ಭೇಟಿ ನೀಡಿದಾಗ ಅವರ ಪುಸ್ತಕದಲ್ಲಿ ಬರೆದ ವಿಚಾರ ಈಗಲೂ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಆ ಪಕ್ಕದಲ್ಲಿರೋ ಬಾವಿಯಲ್ಲಿ ನೀರಿರ್ತದೆ, ಆದರೆ ಆ ಕೆರೆಯಲ್ಲಿ ನೀರು ಇರುವುದಿಲ್ಲ. ಕೊರಗಜ್ಜ ಕ್ಷೇತ್ರದ ಇನ್ಕಮ್ ಸೋರ್ಸ್ ಏನು? ಇಲ್ಲಿ ಕೇಳುವ ಕ್ರಮ ಇಲ್ಲ. ಇಲ್ಲಿ ಎಲ್ಲದಕ್ಕೆ ಸಹ ಜನ ಇದ್ದಾರೆ, ಆದರೆ ಯಾರ ಹೆಸರಿನಲ್ಲಿ ಆಗುದಿಲ್ಲ. ಅಂದ್ರೆ ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಕೊರಗಜ್ಜೆ. ಫುಲ್ ಸ್ಟ್ರೋಕ್ ಆಗಿತ್ತು, ಮಲಗಿದಲ್ಲೇ ಇದ್ದೆ. ಹಾಸ್ಪಿಟಲ್ಗೆ ಹೋದಾಗ ಅವರು ಏನು ಹೇಳಿಲ್ಲ. ನನ್ನ ಅಣ್ಣನವರೆಲ್ಲ ನನ್ನ ಎತ್ತಿಕೊಂಡು ಬಂದದ್ದು ಇಲ್ಲಿ ಪ್ರಾರ್ಥನೆಗೆ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರೆ ಎಷ್ಟೋ ಖರ್ಚಾಗ್ತಿತ್ತು. ಇಲ್ಲಿ ಖಾಲಿ ಬಂದು ನಾವು ಪ್ರಾರ್ಥನೆ ಮಾಡಿದ್ದಷ್ಟೇ. ಅಮ್ಮ, ಅಜ್ಜ, ಸಿರಿಗಳು, ನಂದು ಬದುಕಲ್ಲಿ ಇವರೇ ಇರುವುದು ಅಂತ ಹೇಳಿ. ತುಳುವನಾಡಿನ ಕಾರಣಿಕದ ಶಕ್ತಿ, ನಮ್ಮನ್ನು ಕಾಪಾಡುವ ಆರಾಧ್ಯ ದೈವ ಅದು ಕೊರಗಜ್ಜ. ಕೊರಗಜ್ಜನ ಬಗ್ಗೆ ಕಥೆಗಳು ಹಲವಾರು, ಕೊರಗಜ್ಜನ ಕಾರಣಿಕದ ಸ್ಥಳಗಳು ಕೂಡ ಹಲವಾರು. ಅದರ ನಡುವೆ ಕೊರಗಜ್ಜನ ಆದಿ ಸ್ಥಳ ಕುತ್ತಾರ್ನಲ್ಲಿದೆ. ಕುತ್ತಾರ್ನ ಆದಿ ಸ್ಥಳ ಯಾವುದು ಮತ್ತು ಕುತ್ತಾರ್ನ ಸುತ್ತಮುತ್ತ ಇರುವಂತಹ 7 ಕಟ್ಟೆಗಳು ಯಾವುವು ಎಲ್ಲವನ್ನೂ ಕೂಡ ತುಳುನಾಡಿನವರಿಗೆ ಗೊತ್ತಿರುವಂಥದ್ದು. ಇವತ್ತು ನಾವು ಇರುವಂತಹದ್ದು ಕೊರಗಜ್ಜನ ಆದಿ ಸ್ಥಳದಲ್ಲಿ. ಕೇವಲ ಕೊರಗಜ್ಜ ಮಾತ್ರ ಅಲ್ಲ, ಇಲ್ಲಿರ್ತಕ್ಕಂತಹ ಆದಿ ಸ್ಥಳ ಯಾವುದು ಅಂತ ತೋರಿಸ್ತಾ ಇದ್ದೀವಿ. ಇದು ಆದಿ ಸ್ಥಳ ಶ್ರೀ ರಕ್ತೇಶ್ವರಿ ಬೆರ್ಮೇರ್ ಏಳುವೇರು ಸಿರಿಗಳು ಕೊರಗಜ್ಜ ಕ್ಷೇತ್ರ. ಅಂದರೆ ಈ ಕ್ಷೇತ್ರಕ್ಕೊಂದು ಬಹಳ ದೊಡ್ಡ ಮಟ್ಟಿನ ಮಹತ್ವ ಇದೆ. ಕೊರಗಜ್ಜನ ಈ ಕ್ಷೇತ್ರ ಇಲ್ಲಿ ರಕ್ತೇಶ್ವರಿಯ ಆದಿ ಸ್ಥಳವೂ ಹೌದು ಅನ್ನುವಂಥದ್ದು. ಇಲ್ಲಿ ಕೊರಗಜ್ಜ ಏಳುವೇರು ಸಿರಿಗಳ ಕಾಪಾಡುವುದಕ್ಕಾಗಿ ಅವರ ರಕ್ಷಕನಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ. ಅವರು ಕೊನೆಯಲ್ಲಿ ಇಲ್ಲಿದ್ದರು, ಜೊತೆಗೆ ಇಲ್ಲಿಂದ ಅವರು 7 ಕಟ್ಟೆಗಳಿಗೆ ಸವಾರಿ ಹೋಗ್ತಾ ಇದ್ದರು, ಅಲ್ಲಿ ಕೋಲ ನೇಮಗಳನ್ನು ಸ್ವೀಕರಿಸ್ತಾ ಇದ್ದರು ಅನ್ನುವಂಥದ್ದು ಇಲ್ಲಿ ಕಂಡು ಬಂದಂತಹ ಪ್ರತೀತಿ. ಹಾಗಂತ ಈ ಕ್ಷೇತ್ರ ನಿಮಗೇನು ಕಾಣ್ತಾ ಇದೆ, ಇದು ಹೀಗಿರಲಿಲ್ಲ. ಬದಲಾಗಿ ಇಲ್ಲೊಂದು 5 ರಿಂದ 7 ಮನೆಗಳಿದ್ವು. ಆ ಎಲ್ಲ ಮನೆಗಳು ನಿರ್ಮಾಣವಾಗಿ ಸಾಮಾನ್ಯವಾದಂತಹ ಒಂದು ಜಾಗ, ಜಮೀನಿನ ರೀತಿಯಲ್ಲಿತ್ತು. ಇಲ್ಲಿ ಬಹಳಷ್ಟು ದೊಡ್ಡ ದೈವೀ ಶಕ್ತಿ ಮನೆ ಮಾಡಿರೋದ್ರಿಂದ ಇದು ಹೋದಲ್ಲಿ ಬಂದಲ್ಲಿ ಕೇಳಿದಲ್ಲೆಲ್ಲವೂ ಕೂಡ ಈ ಒಂದು ದೈವೀ ಶಕ್ತಿಯ ಪ್ರಭಾವ ಎಷ್ಟಿದೆ ಅನ್ನುವಂಥದ್ದನ್ನು ಗೊತ್ತುಪಡಿಸಿತು. ಇದೀಗ ಆ 7 ಮನೆಯವರು ಕೂಡ ಈ ಕ್ಷೇತ್ರಕ್ಕೆ ಸ್ಥಳವನ್ನು ಬಿಟ್ಟುಕೊಟ್ಟು ನಿರಂತರವಾಗಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಆದರೆ ಇದರಲ್ಲಿ ಮತ್ತೊಂದು ವಿಶೇಷತೆ ಏನು ಅಂತಂದರೆ, ಇದಿಷ್ಟು ಕೆಲಸ ಕಾರ್ಯಗಳು ಅಥವಾ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಆಗ್ತಾ ಇದ್ದರೂ ಕೂಡ ಇನ್ನೂ ಈ ದೇವಸ್ಥಾನ ಯಾವುದೇ ನಿರ್ಮಾಣ ಆಗಲಿಲ್ಲ. ಬಾಲಾಲಯದಲ್ಲಿ ಕೊರಗಜ್ಜ, ರಕ್ತೇಶ್ವರಿ, ಬೆರ್ಮೇರ್ ಏಳುವೇರು ಸಿರಿಗಳು ಮತ್ತು ಕುಮಾರ ಎಲ್ಲರೂ ಕೂಡ ಬಾಲಾಲಯದಲ್ಲಿದ್ದಾರೆ. ಆದರೂ ಕೂಡ ಇಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಕುತ್ತಾರಿನ ಆದಿಸ್ಥಳ ಕೊರಗಜ್ಜನದ್ದು ಅಂತ ಹೇಳಿದರೆ ಇಲ್ಲಿ ರಕ್ತೇಶ್ವರಿಯದ್ದು ಆದಿಸ್ಥಳ, ಸಿರಿಗಳು, ಬೆರ್ಮೇರ್ ಮತ್ತು ಕುಮಾರ ಎಲ್ಲರದ್ದು ಸ್ಥಳ ಇಲ್ಲಿದೆ. ನೋಡ್ಕೊಂಬರೋಣ ಕ್ಷೇತ್ರ ಹೇಗಿದೆ ಅಂತ. ಇಲ್ಲಿ ಮೊದಲ ಪೂಜೆ ಸಲ್ಲುವಂತಹದ್ದು ರಕ್ತೇಶ್ವರಿಗೆ. ಆದ್ದರಿಂದ ಕೊರಗಜ್ಜನ ಒಂದು ಬಾಲಾಲಯದ ಮುಂಭಾಗದಲ್ಲೇ ಹಾದು ಹೋಗುವಂತಹ ಈ ಸ್ಥಳದಲ್ಲಿ ಮೊದಲು ನಾವು ರಕ್ತೇಶ್ವರಿಯ ಬಾಲಾಲಯವನ್ನು ನೋಡಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ, ಆನಂತರ ಬೆರ್ಮೇರು, ಏಳುವೇರು ಸಿರಿಗಳು ಮತ್ತು ಕುಮಾರನ ಒಂದು ಬಾಲಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಿ, ತದಬಳಿಕ ಕೊರಗಜ್ಜನ ಬಾಲಾಲಯಕ್ಕೆ ತೆರಳಿ ಅಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಪ್ರಮುಖವಾಗಿ ಕೊರಗಜ್ಜ ಈ ಕ್ಷೇತ್ರದಲ್ಲಿ ಹೇಗಿದ್ದಾರೆ ಮತ್ತು ಇಲ್ಲಿ ಬರುವಂಥ ಭಕ್ತರಿಗೆ ಯಾವೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಮತ್ತು ಇಲ್ಲಿನವರ ನಂಬಿಕೆಗಳೇನು, ಇಲ್ಲಿರ್ತಕ್ಕಂಥ ಪ್ರತೀತಿಗಳೇನು ಎಲ್ಲವನ್ನೂ ಕೂಡ ಇಲ್ಲಿನವರಂತ್ರನೇ ಕೇಳಿಕೊಂಡು ತಿಳ್ಕೊಳ್ಳೋಣ. ಇಲ್ಲಿ ಎಡಭಾಗದಲ್ಲಿರುವಂಥದ್ದು ಕೊರಗಜ್ಜನ ಬಾಲಾಲಯ,
ನೇರವಾಗಿ ಸಿಗುವಂತಹ ಬಹುದೊಡ್ಡ ಗರ್ಭಗುಡಿ ಕೆಲಸ ಕಾರ್ಯ ಆಗ್ತಾ ಇದೆ. ಗರ್ಭಗುಡಿಯ ಕೆಲಸ ಕಾರ್ಯ ಆಗ್ತಾ ಇದೆ. ಅದರ ಹಿಂಭಾಗದಲ್ಲಿ ತಾಯಿ ರಕ್ತೇಶ್ವರಿಯ ಬಾಲಾಲಯ ಇದೆ. ಅದನ್ನು ಮೊದಲಾಗಿ ನೋಡ್ಕೊಂಬರುವ, ಯಾಕಂತಂದರೆ ಇದು ರಕ್ತೇಶ್ವರಿಯ ಆದಿಸ್ಥಳ ಅನ್ನುವಂತಹ ಪ್ರತೀತಿಯನ್ನು ಕೂಡ ಪಡೆದುಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿನವ್ರು ನಮಗೆ ನೀಡ್ತಾರೆ. ನೀವು ನೋಡ್ತಾ ಇದ್ದೀರಿ, ಆದಿಸ್ಥಳ ರಕ್ತೇಶ್ವರಿ ಅಮ್ಮ ಅನ್ನುವಂತಹ ಬೋರ್ಡ್ ಇದೆ. ಒಳಭಾಗದಲ್ಲಿ ರಕ್ತೇಶ್ವರಿಗೆ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಆಗುವಂಥದ್ದು. ಇಲ್ಲಿ ಒಂದಷ್ಟು ಪ್ರಶ್ನಾಚಿಂತನೆಯಲ್ಲಿ ನೋಡಿದಾಗ ರಕ್ತೇಶ್ವರಿಯ ಆದಿಸ್ಥಳವು ಇದು ಅನ್ನುವಂಥದ್ದು ತಿಳಿದು ಬಂದಿದೆ ಅನ್ನುವಂಥದ್ದನ್ನು ಇಲ್ಲಿ ಅವರು ತಿಳಿಸ್ತಾರೆ. ಇವರು ಹೊರಟಿದ್ದು ಕೊರಗಜ್ಜನ ಆದಿಸ್ಥಳವನ್ನು, ಆದರೆ ಸಿಕ್ಕಿದ್ದು ರಕ್ತೇಶ್ವರಿ, ಬಿರ್ಮೇರು ಇವರೆಲ್ಲರ ಸ್ಥಳಗಳು ಇಲ್ಲಿ ಸಿಕ್ಕಿರುವಂಥದ್ದು. ಇದು ಕುತ್ತಾರಿನ ರಕ್ತೇಶ್ವರಿ ಅಮ್ಮನವರ ಬಾಲಾಲಯ. ರಕ್ತೇಶ್ವರಿ ಅಮ್ಮನ ಬಾಲಾಲಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ಅಮ್ಮನವರಿಗೆ ಪೂಜೆ ಬೆಳಗ್ಗೆ ಮತ್ತು ಸಂಜೆ ಎರಡು, ಬೆಳಗ್ಗೆ 7 ಗಂಟೆ ಮತ್ತು ಸಂಜೆ 7 ಗಂಟೆಗೆ ಇಲ್ಲಿ ಪೂಜಾ ಕೈಂಕರ್ಯಗಳು ಆಗುವಂಥದ್ದು. ಇಲ್ಲಿ ಹೇಗಿದೆ ಬಾಲಾಲಯ, ಇಲ್ಲಿ ಪೂಜೆಗೆ ಏನೆಲ್ಲ ಮಾಡಿದ್ದಾರೆ ಮತ್ತು ರಕ್ತೇಶ್ವರಿ ಅಮ್ಮನವರಿಗೆ ಇಷ್ಟು ದೊಡ್ಡ ಗರ್ಭಗುಡಿ ಯಾಕೆ ಅನ್ನುವಂತಹದ್ದು ಕೂಡ ಬಹಳಷ್ಟು ಜನಕ್ಕೆ ಪ್ರಶ್ನೆ ಆಗಬಹುದು. ಆದರೆ ಅದಕ್ಕೆ ಅದರದ್ದೇ ಆದಂಥ ಮಹತ್ವವನ್ನು ಪಡೆದುಕೊಂಡಿದೆ ಈ ಗರ್ಭಗುಡಿ. ರಕ್ತೇಶ್ವರಿ ಅಮ್ಮನವರಿಗೆ ನಮಸ್ಕರಿಸುತ್ತಾ ಮುಂದೆ ಇರತಕ್ಕಂತಹ ಮತ್ತೊಂದು ಗುಡಿ ಬೆರ್ಮೇರ್, ಏಳುವೆರಸಿರಿ ಮತ್ತು ಕುಮಾರಂದು. ಇಲ್ಲಿಂದ ಎಡಭಾಗದಲ್ಲಿರ್ತಕ್ಕಂತಹ ಮತ್ತೊಂದು ಗುಡಿಗೆ ತೆರಳುತ್ತಿದ್ದೇವೆ. ಇದು ಬೆರ್ಮೇರ್, ಏಳುವೆರಸಿರಿಗಳು ಮತ್ತು ಕುಮಾರ. ಇದೆಲ್ಲದರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕು. ಯಾವ ಕಾರಣಕ್ಕಾಗಿ ಈ ಏಳುವೆರಸಿರಿಗಳು ಇಲ್ಲಿಗೆ ಬಂದಿದ್ದು ಹೇಗೆ, ಬೆರ್ಮೇರ್ ಹೇಗೆ, ಇಲ್ಲಿಯ ಕನೆಕ್ಷನ್ ಹೇಗೆ, ಮತ್ತು ಕುಮಾರ ಮತ್ತು ನಂದಿಕೋಣ ಇವೆಲ್ಲದರ ಬಗ್ಗೆಯೂ ಕೂಡ ನಾವು ತಿಳ್ಕೋಬೇಕು. ಇಲ್ಲಿ ಕುಮಾರ, ದಾರು, ಸಿರಿ, ಸಾಮು, ಅಬ್ಬಗ, ದಾರಗ, ಗಿಂಡೆ, ನಂದಿಕೋಣ ಹೀಗೆ ಎಲ್ಲ ದೈವಗಳ ಒಂದು ಕಲ್ಲುಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅದಕ್ಕೆ ನಿತ್ಯ ನಿರಂತರವಾಗಿ ಪೂಜಾ ಕೈಂಕರ್ಯಗಳು ಆಗ್ತಾ ಇದ್ದಾವೆ. ಬೆಳಗ್ಗೆ 7 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ ಇಲ್ಲಿಯೂ ಕೂಡ ನಿತ್ಯ ಪೂಜೆಗಳಾಗ್ತಾ ಇರುವಂತಹದ್ದು. ನಾವು ಹಿಂಗಾರ ಅಂತ ಏನು ಕರಿತೀವಿ, ತುಳುವಿನಲ್ಲಿ ಪಿಂಗಾರ ಅಂತ ಕರಿತೀವಿ ಅದನ್ನು, ಅದು ಇಲ್ಲಿ ಬಹಳ ಶ್ರೇಷ್ಠವಾಗಿ ಪೂಜಿಸಲ್ಪಡ್ತದೆ. ಅದು ಈ ಎಲ್ಲ ದೈವಗಳಿಗೆ ಬಹಳ ಪ್ರಿಯವಾದ್ದು ಅನ್ನುವಂಥದ್ದು. ಇದರ ಜೊತೆಗೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುವಂಥದ್ದು ಇಲ್ಲಿ ಇರ್ತಕ್ಕಂತಹ ಕೊರಗಜ್ಜನ ಆದಿಸ್ಥಳ. ನಾವೀಗ ಇರುವಂಥದ್ದು ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ, ಅಂದರೆ ಕುತ್ತಾರಿನ ಆದಿಸ್ಥಳ ಇದು. ಇಲ್ಲಿಗ ಬಾಲಾಲಯದಲ್ಲಿ ನೆಲೆ ನಿಂತಿರುವಂತಹ ಕೊರಗಜ್ಜನ ಸನ್ನಿಧಾನದ ಒಳಭಾಗಕ್ಕೆ ಹೋಗ್ತಾ ಇದ್ದಾವೆ. ಭಕ್ತರ ಹರಕೆಗಳು ಯಾವ ರೀತಿಯಾಗಿ ಭಕ್ತರು ಅರ್ಪಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಚಕ್ಕುಲಿ, ಬೀಡ ಮತ್ತು ಬಾಜೇಲ್ ಅಂತ ಕರೆಯಲ್ಪಡುವಂತಹ ಮದ್ಯ ಇಲ್ಲಿ ಪ್ರಧಾನವಾಗಿ ಕೊರಗಜ್ಜನಿಗೆ ಅರ್ಪಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಕೊರಗಜ್ಜನಿಗೂ ಕೂಡ ಹೂವು, ಹಿಂಗಾರ, ಚೆಂಡು ಮಲ್ಲಿಗೆ, ಶೇಂದಿ ಎಲ್ಲವನ್ನು ಕೂಡ ಇಲ್ಲಿ ನೀಡಲಾಗುತ್ತೆ. ಶೇಂದಿ ಇದೆ, ಮಲ್ಲಿಗೆ ಇದೆ ಮತ್ತು ಎಲ್ಲ ಹೂವುಗಳನ್ನು ಕೂಡ ಇಲ್ಲಿ ಅರ್ಪಿಸಲಾಗುತ್ತೆ. ಬಹುಮುಖ್ಯವಾಗಿ ಇಲ್ಲಿರ್ತಕ್ಕಂತಹದ್ದು ಕೇಪುಲ ಹೂವು. ಅಜ್ಜನಿಗೆ ಅತಿ ಪ್ರಿಯವಾಗಿರುವಂಥದ್ದು ಕೇಪುಲ ಹೂವು. ಅದು ಅಜ್ಜನ ಅತಿ ಪ್ರಿಯವಾದ ಹೂವು ಅನ್ನುವಂತಹದ್ದು ತುಳುನಾಡಿನ ಎಲ್ಲ ಜನರಿಗೂ ಕೂಡ ಗೊತ್ತಿರುವಂಥದ್ದು. ಇದು ಅಜ್ಜನ ಕ್ಷೇತ್ರ. ಕೊರಗಜ್ಜನ ಬಾಲಾಲಯದಲ್ಲಿ ನಾವಿದ್ದೇವೆ. ಕೊರಗಜ್ಜನ ಬಾಲಾಲಯ ಹೇಗಿದೆ, ಯಾವ ರೀತಿಯಾದಂತಹ ಹರಕೆಗಳು ಇಲ್ಲಿ ಅರ್ಪಣೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತಾ ಇದ್ದೇವೆ. ಇದು ಆದಿಸ್ಥಳದಲ್ಲಿರುವಂತಹ ಕೊರಗಜ್ಜನಿಗೆ ಮಾಡಲಾಗಿರುವಂಥ ಕಟ್ಟೆ. ಇದರದ್ದು ಕೆಲಸ ಬಹುತೇಕ ಸಂಪೂರ್ಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕೊರಗಜ್ಜನಿಗೆ ಇಷ್ಟೇ ದೊಡ್ಡದ ಕಟ್ಟೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಬರ್ಬೋದು. ಹೌದು, ಯಾಕೆಂತಂದರೆ ಇಲ್ಲಿ ಕೊರಗಜ್ಜ ನೆಲೆಯೂರಿರುವಂಥ ಕ್ಷೇತ್ರ. ಕೊರಗಜ್ಜ ಸದಾ ಪ್ರಕೃತಿಯ ಮಧ್ಯದಲ್ಲಿ ಇರಲಿಕ್ಕೆ ಬಯಸುವವರು. ದೊಡ್ಡ ಮರಗಳ ನಡುವೆ, ಪ್ರಕೃತಿಯ ನಡುವೆ, ಪ್ರಕೃತಿಯ ಜೊತೆಗೆ ನಮ್ಮ ಮಣ್ಣು, ಈ ಸಂಸ್ಕೃತಿಯನ್ನು ಸಾರುವಂತಹ ದೈವ ಅದು ಕೊರಗಜ್ಜ. ನಮ್ಮೆಲ್ಲರ ಆರಾಧ್ಯ ದೈವ ಕೊರಗಜ್ಜ. ಅವರು ಪ್ರಕೃತಿಯ ನಡುವೆ ಇರಲು ಬಯಸೋದರಿಂದ ಅಂತಹದ್ದೇ ವಾತಾವರಣವನ್ನು ಸೃಷ್ಟಿ ಮಾಡಿ
ಪ್ರಕೃತಿಯ ನಡುವೆಯೇ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಆದಿಸ್ಥಳ ಕುತ್ತಾರಿನಲ್ಲಿ. ಈ ಕ್ಷೇತ್ರಕ್ಕೆ ಬಂದಾಗ ನಮಗೆ ಅಚ್ಚರಿಯಾಗಿರುವಂಥದ್ದು ಜೀರ್ಣೋದ್ಧಾರ ಕಾರ್ಯ ಆಗ್ತಾ ಇದೆ. ಹಾಗಂತೇಳಿ ಇಲ್ಲಿ ದೇಣಿಗೆ ಸಂಗ್ರಹ ಇಲ್ಲ. ದೇಣಿಗೆ ಸಂಗ್ರಹಿಸಲಿಕ್ಕೆ ಒಂದು 2-3 ಜನ ಕುಳಿತುಕೊಳ್ಳುವಂಥ ಪದ್ಧತಿ ಇದೆ, ಅದು ಕೂಡ ಇಲ್ಲ. ಅದರ ಜೊತೆಗೆ ಯಾರ ಹತ್ರನೂ ಹಣವನ್ನು ಕೇಳಲಿಕ್ಕಿಲ್ಲ ಅನ್ನುವಂತಹ ಒಂದು ತೀರ್ಮಾನ ಇಲ್ಲಿ ಪ್ರಶ್ನಾಚಿಂತನೆಯ ಸಂದರ್ಭದಲ್ಲಿ ಆಗಿದೆ. ಹಾಗಾದರೆ ಇಷ್ಟು ದೊಡ್ಡ ದೇವಸ್ಥಾನದ ಜೀರ್ಣೋದ್ಧಾರ ಹೇಗೆ ಅನ್ನುವಂಥ ಪ್ರಶ್ನೆ ಬಂತು. ಇಲ್ಲಿರ್ತಕ್ಕಂಥ ಕೆಲವರನ್ನು ನಾವು ಕೇಳಿದ್ವಿ. ಇಲ್ಲಿ ಇರುವವರು ಕೂಡ ಸೇವಾಕರ್ತರು ಮಾತ್ರ. ಇಲ್ಲಿ ಯಾರು ಕೂಡ ಸಮಿತಿಯ ಅಧ್ಯಕ್ಷ, ಕಾರ್ಯದರ್ಶಿ, ಕೋಶಾಧಿಕಾರಿ, ಖಜಾಂಚಿ ಹೀಗೆ ಯಾರೂ ಇಲ್ಲ. ಸಮಿತಿ ಇಲ್ಲದೆ ಜೀರ್ಣೋದ್ಧಾರ ಆಗುತ್ತಿರುವಂತಹ ಬಹಳ ಅಪರೂಪದ ಕ್ಷೇತ್ರ ಇದು ಅಂತ ಹೇಳ್ಬೋದು. ಯಾಕೆಂತಂದರೆ ಯಾವುದೇ ಸಮಿತಿ ಇಲ್ಲ, ಇಲ್ಲಿ ಎಲ್ಲರೂ ಕೂಡ ಒಂದೇ ರೀತಿ ಅನ್ನುವಂತಹ ಭಾವನೆಯಲ್ಲಿದ್ದಾರೆ. ಈ ಕ್ಷೇತ್ರದ ಸೇವಾಕರ್ತರನ್ನು ನಾವು ಮಾತನಾಡಿಸಬೇಕು. ಅದಕ್ಕೋಸ್ಕರ ನಾವು ಕರೆ ಮಾಡಿದಾಗ ನಮಗೆ ಸಿಕ್ಕಿದವರು ರಕ್ಷಿತ್ ಅವ್ರ ಹತ್ರ ಮಾತಾಡಬೇಕು. ರಕ್ಷಿತ್, ನಮಸ್ತೆ. ಈ ಕ್ಷೇತ್ರದ ವಿಶೇಷತೆ, ನಾವು ಆದಿಸ್ಥಳ ಕೊರಗಜ್ಜನ ಸ್ಥಳವನ್ನು ಹುಡುಕಿಕೊಂಡು ಬಂದ್ವಿ. ಹಾಗೆ ಬಂದಾಗ ನಮಗೆ ರಕ್ತೇಶ್ವರಿಯ ಆದಿಸ್ಥಳ, ಬಿರ್ಮೇರು, ಏಳುವೆರು ಸಿರಿಗಳು, ಕುಮಾರ, ನಂದಿಕೋಣ, ಒಂದಷ್ಟು ಇತಿಹಾಸವನ್ನು ಇಲ್ಲಿ ಇದೆ ಅನ್ನುವಂಥದ್ದಿದೆ. ಹೇಗಿತ್ತು ಈ ಕ್ಷೇತ್ರ ಒಂದು 5 ವರ್ಷದ ಹಿಂದೆ, ಈಗ ಹೇಗಾಗಿದೆ, ಇದೆಲ್ಲ ಆಗಿದ್ದು ಹೇಗೆ, ರಕ್ತೇಶ್ವರಿ ಅಮ್ಮನವರ ಆದಿಸ್ಥಳ ಇದು ಹೇಗೆ ಮತ್ತು ಕೊರಗಜ್ಜನ ಆದಿಸ್ಥಳ ಹೇಗೆ? ನೋಡಿ, ಇಲ್ಲಿ ನಿಜವಾಗಿ ಊರಿನವರಿಗೆಲ್ಲ ತಿಳಿದಿರುವ ಪ್ರಕಾರ ಇದು ಕೊರಗಜ್ಜನನ್ನು ಸವಾರಿಗೆ ಬಿಟ್ಟ ಜಾಗ ಅಂತ. ಅಂದರೆ ಕೊರಗಜ್ಜ ಸಿರಿಗಳನ್ನು ಕಾಯುವ ಜಾಗ ಅಂತ ಮಾತ್ರ ಎಲ್ಲರಿಗೂ ತಿಳಿದಿರೋ ವಿಚಾರ. ಯಾವುದೇ ಕೊರಗಜ್ಜನ ಕೋಲ ಸೇವೆ ಆಗುವಾಗ ಕೂಡ ಕೊರಗಜ್ಜನ ಪಾಡ್ದನ ಉಂಟು. ಆ ಪಾಡ್ದನದಲ್ಲಿ ಬರುವ ಪ್ರತಿಯೊಂದು ವಿಚಾರ ಕೂಡ ಈ ಮಣ್ಣಿನಲ್ಲಿ ನಡೆದ ಘಟನೆ, ಅದನ್ನೇ ಕೊರಗಜ್ಜ ಮಾತಾಡೋದು. ಆದರೆ ಈ ಊರಿನಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರುವುದು ಒಂದು ಕನ್ನಡ ಕೆರೆ ಅಂತ ಒಂದು ಕೆರೆ ಉಂಟು. ಆ ಕೆರೆ ಹೇಗಿತ್ತಂದರೆ, ಆ ಕೆರೆಯ ವಿಚಾರದಲ್ಲಿ ಇಷ್ಟು ದೊಡ್ಡ ಕ್ಷೇತ್ರದ ಜೀರ್ಣೋದ್ಧಾರ ಶುರುವಾಗಿತ್ತು. ಈ ಊರಿನವರಿಗೆಲ್ಲ ಆ ಕೆರೆಯನ್ನು ಜೀರ್ಣೋದ್ಧಾರ ಮಾಡದೇ ಇದ್ದ ಕಾರಣ ಕೆಲವಾರು ಸಮಸ್ಯೆಗಳು ತೋರಿ ಬಂದ ಕಾರಣ ಆ ಸಮಸ್ಯೆಯ ನಿವಾರಣೆಗೋಸ್ಕರ ಕೆರೆಯನ್ನು ಜೀರ್ಣೋದ್ಧಾರ ಮಾಡುವಂಥ ಊರಿನವರೆಲ್ಲ ಸೇರಿ ಒಂದು ನಿರ್ಣಯ ಮಾಡಿದರು. ಆದರೆ ಆ ಕೆರೆಯನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಇಲ್ಲಿ ಏನಂತ ಹೇಳಿ ನಶಿಸಿ ಹೋಗಿದ್ದ ಈ ತಾಯಿಯ ಕ್ಷೇತ್ರ ಮೊದಲು ಆಗಬೇಕಂತೇಳಿ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂತು. ಆ ವಿಚಾರದ ಮೂಲಕ ಈ ರಕ್ತೇಶ್ವರಮ್ಮನ ಆದಿಸ್ಥಳದ ವಿಚಾರ ಗೋಚರಕ್ಕೆ ಬಂತು ಪ್ರಮುಖವಾಗಿ. ರಕ್ತೇಶ್ವರಿ ಅಮ್ಮನವರು ಜೊತೆಗೆ ಏಳುವೆರು ಸಿರಿಗಳು ಮತ್ತು ಕೊರಗಜ್ಜ. ಈಗ ಕೊರಗಜ್ಜನ ಕ್ಷೇತ್ರವನ್ನು ಹುಡುಕಿಕೊಂಡು ಬರುವವರಿಗೆ ಕೊರಗಜ್ಜನಿಗೆ ಇಲ್ಲಿ ಕಡೆಯ ಸೇವೆ ಅನ್ನುವಂಥದ್ದು ಇದು ಏನಿದು, ಹೇಗೆ ಕ್ರಮ ಹೇಗೆ? ನೋಡಿ, ಇಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಹೇಗೆ ಬಂದಿದೆ ಅಂದರೆ, ಕೊರಗಜ್ಜ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟ ಸತ್ಯ ಅಂತ. ಕೊರಗಜ್ಜ ಇಷ್ಟು ದೊಡ್ಡ ಶಕ್ತಿ ಅಂತ ಎಲ್ಲರಿಗೆ ಸಹ ಗೊತ್ತುಂಟು. ಅವರಿಗಿಂತ ದೊಡ್ಡ ಶಕ್ತಿ ಇಲ್ಲ ಅಂತಲೇ ಒಮ್ಮೊಮ್ಮೆ ನಮಗೆ ಯೋಚನೆಗೆ ಬರ್ತದೆ. ಆದರೆ ನಾವು ಯೋಚನೆ ಮಾಡಬೇಕು, ಅದೇ ಕೊರಗಜ್ಜ ಈ ತಾಯಿಯ ಕ್ಷೇತ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಖುದ್ದು ಹೊರಟಿದ್ದಾರೆ ಅಂದ ಮೇಲೆ ಹಾಗಾದರೆ ತಾಯಿ ಎಷ್ಟು ದೊಡ್ಡ ಶಕ್ತಿಯ ದೇವರಾಗಿರ್ಬೋದು ಅಂತ. ಆಗ ನಾವು ಯೋಚನೆ ಮಾಡ್ತೇವೆ, ಕೊರಗಜ್ಜನಿಗೇ ಖುದ್ದು ಅಗತ್ಯ ಉಂಟು ತಾಯಿಯ ಕ್ಷೇತ್ರ ಆಗಬೇಕು ಅಂತ. ಇದರಲ್ಲೇ ಗೊತ್ತಾಗ್ತದೆ ತಾಯಿಗೆ ಕೊರಗಜ್ಜೆ ಎಷ್ಟು ಗೌರವ ಕೊಡ್ತಾರೆ ಅಂತ. ಆ ಕೊರಗಜ್ಜವೇ ತಾಯಿಗೆ ಅಷ್ಟು ಗೌರವ ಕೊಡಬೇಕಾದ್ರೆ ಇಲ್ಲಿ ಪ್ರಾರ್ಥನೆಗೆ ಅಂತ ಬರುವವರು ಪ್ರಥಮವಾಗಿ ತಾಯಿಗೇ ಗೌರವ ಕೊಡಬೇಕಂತ ಇಲ್ಲಿದು ನಿರ್ಣಯ. ಅದಾದಮೇಲೆ ಕೊರಗಜ್ಜನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಅಂತ ಇಲ್ಲಿ ನಿರ್ಧಾರ ಆಗಿದೆ. ಈಗ ನೀವು ಕೊರಗಜ್ಜನೇ ಈ ಕ್ಷೇತ್ರವನ್ನು ನಿರ್ಮಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ, ಹೇಗೆ? ನೋಡಿ, ಕೊರಗಜ್ಜ ಅಂದರೆ ಅದು ತುಂಬ ನೀವು ಕೇಳಿದ ಪ್ರಶ್ನೆ ಕೂಡ ಕರೆಕ್ಟ್ ಉಂಟು. ಯಾಕೆಂದರೆ ಎಲ್ಲರೂ ಕೇಳ್ತಾರೆ ಕೊರಗಜ್ಜ ಹೇಗೆ ಇಲ್ಲಿ ಕೆಲಸ ಮಾಡಿಸ್ತಾರೆ ಅಂತ. ನೋಡಿ, ಇಷ್ಟು ಜನ ಭಕ್ತರು, ಇಲ್ಲಿಗೆ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಕೊರಗಜ್ಜನನ್ನು ಹುಡುಕಿಕೊಂಡು ಬರಬೇಕಾದ್ರೆ ಅದಕ್ಕೆ ಇಲ್ಲಿರುವವರು ಕಾರಣ ಅಲ್ಲ, ಅದಕ್ಕೆ ಕೊರಗಜ್ಜವೇ ಕಾರಣ. ಕೊರಗಜ್ಜನಿಗೆ ಅಷ್ಟು ಮಂದಿ ಭಕ್ತರನ್ನು ಅವರ ಮಣ್ಣಿಗೆ ಎಷ್ಟೆಷ್ಟೋ ದೂರದಿಂದ ತರಿಸಲಿಕ್ಕೆ ಆಗ್ತದೆ. ಅದೇ ರೀತಿ ಅವರ ಮೂಲ ಮಣ್ಣಿನಲ್ಲಿ ಆ ತಾಯಿಯ ಕ್ಷೇತ್ರ ಮಾಡುವ ಕೆಲಸವನ್ನು ಅವರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ವಾ? ಅದು ಮುಖ್ಯವಾಗಿ ಕಾರಣ. ಅಂದರೆ ಇಲ್ಲಿ ಪ್ರತಿಯೊಂದು ವಿಚಾರ ಕೂಡ ಇಲ್ಲೆಲ್ಲದಕ್ಕೆ ಸಹ ಜನ ಇದ್ದಾರೆ, ಆದರೆ ಯಾರ ಹೆಸರಿನಲ್ಲಿ ಆಗೋದಿಲ್ಲ. ಇಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೊರಗಜ್ಜ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ತೋರಿಸಿಕೊಡ್ತಾರೆ. ಅದು ನಮಗೆ ಆದ ಅನುಭವ. ಇಲ್ಲಿ ಬೆಳಗಿಂದ ಸಾಯಂಕಾಲ ತನಕ ಎಷ್ಟು ಸೇವೆ ಮಾಡಿದರೂ ಒಂದು ಚೂರು ಇಲ್ಲಿ ಹೆಚ್ಚು ಕಡಿಮೆ ಆದರೆ ಸಹ ನಮಗೆ ಗೊತ್ತಾಗ್ತದೆ. ಅದು ನಮಗೆ ಆದ ಅನುಭವದಲ್ಲಿ ಇಲ್ಲಿ ಕಂಡು ಬರ್ತದೆ. ಹಾಗೆ ಇಲ್ಲಿ ಇಡುವ ಪ್ರತಿಯೊಂದು ಹೆಜ್ಜೆ ಕೂಡ ಕೊರಗಜ್ಜನೇ ಇಡುವುದಂತ ನಾವು ನೆನೆಸಿ ಅವರ ಇಚ್ಛೆ ಪ್ರಕಾರ ನಡೀತಿದ್ದೇವೆ ಅಂತ ತಿಳ್ಕೊಂಡು ಇಲ್ಲಿ ಕೆಲಸ ಕಾರ್ಯಗಳು ಮುಂದಕ್ಕೆ ಹೋಗ್ತಾ ಉಂಟು. ಒಂದು ರಕ್ತೇಶ್ವರಿ ಅಮ್ಮನವರಿಗೆ ಆಗ್ತಾ ಇರುವಂತಹ ಗರ್ಭಗುಡಿ ಬಹಳ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ.
ಅದೂ ಕೂಡ ಚಿಕ್ಕದಾಗಿದೆ ಅಥವಾ ಚಿಕ್ಕದಾಗಿದೆ, ಇದಕ್ಕಿಂತ ದೊಡ್ಡದಾಗಬೇಕಿತ್ತು ಅನ್ನುವಂಥ ಪ್ರಶ್ನಾಚಿಂತನೆಯಲ್ಲಿ ಕೂಡ ಬಂದಿದೆ ಅನ್ನುವಂಥದ್ದು. ಆ ನಂತರ ತಾವು ಪ್ರಾರ್ಥನೆ ಮಾಡಿಕೊಂಡ್ರಿ ಅನ್ನುವಂಥದ್ದು. ಏನು ಈ ಗರ್ಭಗುಡಿಯ ಇದು ಮಹತ್ವ? ನೋಡಿ, ಈ ಕ್ಷೇತ್ರದ ಜೀರ್ಣೋದ್ಧಾರ ಕೇಳಿದ ಮೇಲೆ ನಾವು ಇದಕ್ಕೆ ಒಂದು ಆಯ ಆಗಬೇಕು ಅಂತೇಳಿ ಶಿಲ್ಪಿಗಳ ಬಳಿ ಹೋದೆವು. ಅವರು ಅದಕ್ಕೆ ಒಪ್ಪಿ ಎಲ್ಲ ಕ್ಷೇತ್ರಕ್ಕೆ ಕೂಡ ಒಂದು ಆಯವನ್ನು ನಿರ್ಮಾಣ ಮಾಡಿ ಕೊಟ್ಟರು. ಅದೇನಾಯಿತು ಅಂದರೆ, ನಮ್ಮ ಇಲ್ಲಿ ಕ್ಷೇತ್ರದ ಅಂದರೆ ಜವಾಬ್ದಾರಿಯನ್ನು ವಹಿಸಿದ ವ್ಯಕ್ತಿ ಇದ್ದಾರೆ ಒಬ್ಬರು, ಹರೀಶ್ ಕುಮಾರ್ ಅಂತೇಳಿ. ಅವರ ಮನಸ್ಸಿಗೆ ಏನಾಯಿತು, ಇದು ತುಂಬ ಸಣ್ಣದಾಯ್ತಲ್ಲ ಅಂತ. ನಿಜವಾಗಿ ಶಿಲ್ಪಿಗಳು ಕೊಟ್ಟದ್ದು ದೊಡ್ಡದಿತ್ತು ಅವರ ಆಯ ಪ್ರಕಾರ, ಆದರೆ ನಮ್ಮ ಮನಸ್ಸಿಗೆ ಅದು ಮುಂಚೆನೇ ಬಂತು, ಅಂದರೆ ಇದು ಸಣ್ಣದಾಯಿತು ಆಯ ಅಂತ ಅವರು ಹೇಳಿದರು. ಅದಕ್ಕೆ ಅವರು ಹೇಳಿದರು, ಇದನ್ನು ಸ್ವಲ್ಪ ಚೇಂಜ್ ಮಾಡಿ ದೊಡ್ಡದು ಮಾಡಿ ಕೊಡಿ ಅಂತ ಹೇಳಿದರು. ಅವರು ಅದರ ನೆಕ್ಸ್ಟ್ ಅಂದರೆ ಅದರ ಅದಕ್ಕಿಂತ ಮೇಲ್ಪಟ್ಟ ಆಯವನ್ನು ಮಾಡಿಕೊಟ್ರು. ತುಂಬ ದೊಡ್ಡದು, ಅದೇ ದೊಡ್ಡದು. ಅದನ್ನು ನಾವು ಒಪ್ಪಿಗೆ ಉಂಟಾ ಅಂತ ಒಂದು ಪ್ರಶ್ನೆ ಚಿಂತನೆಯಲ್ಲಿ ನೋಡುವಾಗ ಬಂತು, ಅದು ಕೂಡ ತಾಯಿಗೆ ಸಾಕಾಗೋದಿಲ್ಲ ಅಂತ. ಅಂದರೆ ಆಗ ಗೊತ್ತಾಗ್ತದೆ ತಾಯಿಯ ಮಹತ್ವ ಏನು ಅಂತ. ಅದಕ್ಕಿಂತ ದೊಡ್ಡದು ಬೇಕು ಅಂತ ತಾಯಿ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಅಂದರೆ ನಮ್ಮ ಮನಸ್ಸು ಹೇಗೆ ಒಪ್ಪಿತಾ ಚಿಕ್ಕದಾಗಿದೆ ಅಂತ, ಅದಕ್ಕೆ ಯಾಕೆಂದರೆ ಅದು ತಾಯಿಗೇನ ಸಮಾಧಾನ ಇರಲಿಲ್ಲ. ಅದರ ನಂತರ ಅದಕ್ಕಿಂತ ದೊಡ್ಡದು ಮಾಡಬೇಕಾದ್ರೆ ಇಲ್ಲಿ ಆವಾಗ ಸ್ಥಳಾವಕಾಶ ಕಡಿಮೆ ಇತ್ತು. ಅಂದರೆ ಸುತ್ತಮುತ್ತಲ ಮನೆ ಇತ್ತು, ಆಗಲೇ ನಾವು ಹೇಳಿದೆ ನಿಮಗೆ. ಅಂದರೆ ಇಲ್ಲಿ 7-8 ಮನೆಯನ್ನು ಎಬ್ಬಿಸಿ ಹಾಕೋದು ಅಂತ. ಆದಮೇಲೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಅದಕ್ಕೆ ಏನಾದರೂ ಒಂದು ಪರಿಹಾರದ ರೀತಿಯಲ್ಲಿ ಒಪ್ಪಿಸ್ತೇವೆ ಅಂತ ಹೇಳಿದೆ. ಆದಮೇಲೆ ತಾಯಿ ಒಪ್ಪಿದು. ಆದರೂ ಒಪ್ಪಿದ ಮೇಲೂ ಕೂಡ ಅದು ಸ್ವಲ್ಪ ದೊಡ್ಡದೇ ಆಗಿದೆ. ಈಗ ನೋಡಿ ಹೋದರೆ ಇದು ವಿಚಾರ ಇರ್ತದೆ. ರಕ್ತೇಶ್ವರಿ ತಾಯಿಗೆ ಏನು ಇಲ್ಲಿ ಸಲ್ಲಿಕೆ ಆಗುತ್ತೆ? ಮತ್ತು ನೀವೇನಾದರೂ ಪಟ್ಟಿ ಮಾಡಿದಿರಾ ಲಿಸ್ಟ್, ಇಂಥದ್ದು ಈ ಸೇವೆ ಅಂತ ಏನು ಲಿಸ್ಟ್ ಇಲ್ಲ ನಿಮ್ಮಲ್ಲಿ? ಯಾಕೆಂತಂದ್ರೆ ಅಂತೆ ಯಾವ ಪಟ್ಟಿಯೂ ಕೂಡ ಇಲ್ಲ. ಮೊದಲಾಗಿ ಇಲ್ಲಿ ಜೀರ್ಣೋದ್ಧಾರ ಆಗ್ತಾ ಇದೆ, ಬಾಲಾಲಯದಲ್ಲಿದ್ದಾರೆ ದೇವರು. ನಿರಂತರವಾಗಿ ಭಕ್ತರು ಕೂಡ ಹರಿದು ಬರ್ತಾ ಇದ್ದಾರೆ. ಇಲ್ಲಿ ಏನು ಸೇವೆ ಮತ್ತು ಪ್ರಸಾದ ರೂಪದಲ್ಲಿ ನೀವೇನು ಕೊಡ್ತೀರಿ? ಇಲ್ಲಿ ಪ್ರಶ್ನಾಚಿಂತನೆಯಲ್ಲಿ ಹೇಗೆ ಬಂದಿದೆ ಅಂದರೆ, ಮುಖ್ಯವಾಗಿ ಜನರಿಗೆ ಬಂದವರಿಗೆ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಅರಿಶಿನ ಆಗಲಿ ಕುಂಕುಮ ಆಗಲಿ ಕೊಡಲಿಕ್ಕಿಲ್ಲ. ಅಂದರೆ ತಾಯಿ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಧನ್ವಂತರಿ ಮಾತೆ. ಅಂದರೆ ಆರೋಗ್ಯದ ಎಂಥದೇ ಸಮಸ್ಯೆ ಇದ್ದರೆ ಕೂಡ ಅದನ್ನು ನಿವಾರಣೆ ಮಾಡುವ ಶಕ್ತಿ ಇರೋ ದೇವರು ಅಂತ ರಕ್ತೇಶ್ವರಿ ತಾಯಿ. ಆದ ಕಾರಣದಿಂದಾಗಿ ಇಲ್ಲಿ ಬರೋ ಭಕ್ತರಿಗೆ ಕೂಡ ಪ್ರಸಾದದ ರೂಪದಲ್ಲಿ ಆಯುರ್ವೇದಿಕ್ ಔಷಧದ ಗುಣ ಇರುವ ವಸ್ತುಗಳನ್ನೇ ಪ್ರಸಾದದ ರೂಪದಲ್ಲಿ ನೀಡಬೇಕೆಂದು ಕಂಡು ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ, ಗಂಧವನ್ನೇ ತೆಗೆದು ಅದನ್ನೇ ಪ್ರಸಾದದ ರೂಪದಲ್ಲಿ ಕೊಡಬೇಕಂತೇಳಿ ನಿರ್ಧಾರ ಆಗಿದೆ. ಇಲ್ಲಿಗೆ ಬರುವಂತಹ ಭಕ್ತರು ಏನೆಲ್ಲ ಕೊಡ್ತಾರೆ ದೇವರಿಗೆ? ಇಲ್ಲಿದು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಯಾವುದೇ ನಾವು ಪ್ರಾರ್ಥನೆ ಮಾಡುವಾಗ ಕೂಡ ಹರಕೆ ಹೇಳುವ ಅಗತ್ಯವೇ ಇಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಭಕ್ತಿಗೆ ಕೆಲಸ ಆಗೋದು ನಮ್ಮದು. ಇಲ್ಲಿ ನಾವು ಏನಾದರೂ ನಮ್ಮದು ಬೇಡಿಕೆ ಇದ್ದರೆ ಕೂಡ ಅದನ್ನು ನೆನೆಸಿ ಆ ಬೇಡಿಕೆ ಈಡೇರಿದ ತಕ್ಷಣ ಇಲ್ಲಿ ಇನ್ನೊಮ್ಮೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೋಗಬಹುದು ಅಂತ ಇಲ್ಲಿ ಉಂಟು. ಆದರೆ ಏನು ಹರಕೆ ಹೇಳಬೇಕಂತಿಲ್ಲ. ಆದರೂ ಕೆಲವು ಜನರು ಹರಕೆ ರೂಪದಲ್ಲಿ ತಾಯಿಗೆ ಸೀರೆ ಕೊಡ್ತಾರೆ, ಮತ್ತು ಹೂವು ಕೊಡ್ತಾರೆ, ಹಿಂಗಾರ ಕೊಡ್ತಾರೆ. ಅದೆಲ್ಲ ವಿಚಾರ ಉಂಟು. ಯಾರು ನೀವು ನಿಗದಿ ಮಾಡಿದ್ದಲ್ಲ? ಇಲ್ಲ. ಇಲ್ಲಿ ಈ ಕ್ಷೇತ್ರಕ್ಕೆ ಯಾವುದೇ ವಸ್ತುಗಳನ್ನು ಕೊಡಬೇಕು ಅಥವಾ ಈ ಒಂದು ಕಾರ್ಯಕ್ಕೆ ನೀವು ಅದು ಪೂಜೆ ಮಾಡಿಸಬೇಕು ಅಥವಾ ತಾಯಿಗೆ ಸೀರೆ ಕೊಡಿ, ಹೂವು ಕೊಡಿ ಅಂತ ಇಲ್ಲಿ ಯಾವುದೂ ಹೇಳೋದಿಲ್ಲ. ಇಲ್ಲಿ ಹೇಳಿದರೂ ಕೂಡ ಮನೆಯಲ್ಲಿ ಆದ ದಾಸವಾಳ ಹೂವನ್ನೇ ತನ್ನಿ ಅಂತ ನಾವು ಇಲ್ಲಿಂದ ಹೇಳ್ತೇವೆ ಹೊರತು ಯಾವುದೇ ವಸ್ತುಗಳನ್ನು ಇಲ್ಲಿ ಹಣ ಕೊಟ್ಟು ತರಬೇಕು ಅಂತ ಇಲ್ಲಿ ಯಾವುದೇ ಇಲ್ಲಿ ನಿಗದಿ ಆಗಲಿಲ್ಲ. ಇದು ರಕ್ತೇಶ್ವರಿಯ ಒಂದು ಬಾಲಾಲಯ ಏನಿದೆ, ಅಲ್ಲಿಂದ ನಾವು ನಿಮಗೆ ಮಾತಾಡ್ತಿರುವಂಥದ್ದು. ಅದರ ಜೊತೆಗೆ ಬೆರ್ಮೇರು, ಏಳುವೆರೆ ಸಿರಿಗಳು ಮತ್ತು ಕುಮಾರ, ನಂದಿಕೋಣ, ಹೀಗಂದರೆ ಏನು? ಅವರು ಈ ಕುತ್ತಾರಿಗೂ ಏಳುವೆರೆ ಸಿರಿಗೆ ಬೆರ್ಮೇರಿಗೆ ಏನು ಸಂಬಂಧ? ಕೊರಗಜ್ಜನಿಗೂ ಅವರಿಗೂ ಏನು ಸಂಬಂಧ? ಇದನ್ನು ಕೂಡ ತಿಳಿಸ್ತೀವಿ. ಈಗ ಅದೇ ಗುಡಿಯಲ್ಲಿ ಏಳುವೆರೆ ಸಿರಿ, ಬೆರ್ಮೇರು ಮತ್ತು ಕುಮಾರ, ನಂದಿಕೋಣದ ಬಗ್ಗೆ ಮಾತನಾಡುವ. ಬೆರ್ಮೇರು, ಏಳುವೆರೆ ಸಿರಿಗಳು ಮತ್ತು ಕುಮಾರ, ಸರ್ ಏನಿದು ಬೆರ್ಮೇರು, ಏಳುವೆರೆ ಸಿರಿ ಮತ್ತು ಕುಮಾರ ಅಂದರೆ ಏನು? ಬೆರ್ಮೇರು ಅಂತ ಹೇಳಿದರೆ ನಮಗೆ ಅವರದು ಉಲ್ಲೇಖ ಜಾಸ್ತಿಯಾಗಿ ಕೋಟಿ ಚೆನ್ನೈಯರ ಕಥೆಯಲ್ಲೆಲ್ಲ ಕೇಳಲಿಕ್ಕೆ ಬರ್ತದೆ, ಬೆರ್ಮೇರು ದೇವರು ಅಂತ. ಆದರೆ ಬೆರ್ಮೇರು ದೇವರು ಅಲ್ಲಿ ಮಾತ್ರ ನಮಗೆ ಮುಖ್ಯವಾಗಿ ಕಾಣಲಿಕ್ಕೆ ಸಿಗ್ತಾರೆ. ಆದರೆ ಆ ಬೆರ್ಮೇರು ದೇವರ ಮಹತ್ವ ಏನು ಅಂತ ಸರಿಯಾಗಿ ಯಾರಿಗೆ ಸಹ ಗೊತ್ತಿಲ್ಲ. ನೋಡಿ, ಇದು ಜಾಗ ಹೇಗೆ ಕೊರಗಜ್ಜನ ಮೂಲ ಜಾಗವ, ಹಾಗೆಯೇ ಬೆರ್ಮೇರು ದೇವರದು ಕೂಡ ಮೂಲ ಮಣ್ಣು. ನಾವು ಇದಕ್ಕೆ ಕಾರಣಗಳೇನೆಂದರೆ, ಈ ಬೆರ್ಮೇರು ದೇವರ ಇಲ್ಲಿ ಒಂದು ಗುಡಿ ಇತ್ತು ಅಂತಂದರೆ ಈಗಲ್ಲ, ರಾಣಿ ಹಬ್ಬಕ್ಕನ ಕಾಲ, ಸಾಧಾರಣ ಕ್ರಿಸ್ತಕ 16ನೇ ಶತಮಾನದಲ್ಲಿಯೇ ಇಟಲಿಯ ಬರಹಗಾರ ಪಿಯೆಟ್ರೋ ಡೆಲ್ಲಾ ವೆಲ್ಲ ಅಂತ ಈ ಜಾಗಕ್ಕೆ ಭೇಟಿ ನೀಡಿದಾಗ
ಅವನು ಅವರ ಅವರ ಪುಸ್ತಕದಲ್ಲಿ ಬರೆದ ವಿಚಾರ ಈಗಲೂ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಪಿಯತ್ರೋ ಡೆಲ್ಲ ವೆಲ್ಲ ಅಂತ ಹೇಳಿ. ಅಂದರೆ ಈ ಜಾಗದಲ್ಲಿ ಬೆರ್ಮೇರ್ ದೇವರ ಒಂದು ಗುಡಿ ಇತ್ತು, ಆ ಗುಡಿಯಲ್ಲಿ ಕುದುರೆ ಮೇಲೆ ಕುಳಿತಿರುವ ಬೃಹತ್ ಆಕಾರದ ಒಂದು ಮೂರ್ತಿ ಇತ್ತು ಅಂತ ಅದನ್ನು ನೋಡಿ ಉಲ್ಲೇಖ ಮಾಡಿದ್ದಾರೆ ಪುಸ್ತಕದಲ್ಲಿ. ಅದು ಒಂದು ವಿಚಾರ. ಅದೇ ರೀತಿ ಈ ಬೆರ್ಮೇರ್ ದೇವರ ಮೂಲ ಜಾಗ ಆಗಲಿಕ್ಕೆ ಇನ್ನೊಂದು ಕಾರಣ ಕೂಡ ಉಂಟು. ಈ ಬೆರ್ಮೇರ್ ದೇವರು ಹೇಗೆ ಅಂದರೆ ಮುಂಚಿನ ಕಾಲದಲ್ಲಿ ಈ ಸಂತಾನ ಪ್ರಾಪ್ತಿಗೋಸ್ಕರ, ಅಂದರೆ ಮುಖ್ಯವಾಗಿ ಈ ಮಕ್ಕಳಾಗದವರು ಹರಕೆ ಅಂತ ಹೇಳ್ತಿದ್ದದ್ದು ಬೆರ್ಮೇರ್ ದೇವರಿಗೆ. ಅದು ವಿಚಾರ. ಹೇಗೆ ನೋಡಿ, ಕೋಟಿ ಚೆನ್ನಯರ ತಾಯಿ ಕೂಡ ದೇವಿ ಬೈತಿತಿ ಹರಕೆ ಅಂತ ಹೇಳಿದ್ದು ಬೆರ್ಮೇರ್ ದೇವರಿಗೆ. ಆ ಕೋಟಿ ಚೆನ್ನಯರು ಅಷ್ಟು ಪ್ರಸಿದ್ಧಿ ಆಗಲಿಕ್ಕೆ ಕಾರಣವೇ ಆ ತಾಯಿ ಹೇಳಿದ ಹರಕೆಯನ್ನು ಸಲ್ಲಿಸಲಿಕ್ಕೆ ಹೋದಾಗ. ಅದು ವಿಚಾರ. ಅದೇ ರೀತಿ ಆ ಸಿರಿ ಅಂತ ಹೇಳಿ ಒಂದು ಹೆಣ್ಣು ಶಕ್ತಿ ಕೂಡ ಈ ಬೆರ್ಮೇರ್ ದೇವರ ಆಶೀರ್ವಾದದಿಂದಲೇ ಜನಿಸಿದವರು, ಹಿಂಗಾರದಲ್ಲಿ ಹುಟ್ಟಿದ ಮಗು ಅಂತ. ಸಿರಿ ಅಂದರೆ ಅವರೊಟ್ಟಿಗೆ 7 ಮಂದಿ ಸ್ತ್ರೀ ಶಕ್ತಿಗಳು. ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಹೆಚ್ಚಾಗಿ ನಮಗೆ ಆರಾಧನೆ ಎಲ್ಲ ಕಾಣಲಿಕ್ಕೆ ಸಿಗೋದು ಉಡುಪಿ ಭಾಗದಲ್ಲಿ. ಆದರೆ ಆ ಸಿರಿಗಳು ಜೀವನದಲ್ಲಿ ತುಂಬ ಕಷ್ಟವನ್ನು ಪಟ್ಟು ಆ ಜೀವನವನ್ನು ಕಷ್ಟಪಟ್ಟು ಸಾಗಿಸಿ ಅವರ ಜೀವನದ ಕಡೆಯದಾಗಿ ಅವರೇ ನಿರ್ಧಾರ ಮಾಡ್ತಾರೆ ಅಂದರೆ ನಮ್ಮ ಸೃಷ್ಟಿಗೆ ಕಾರಣವಾದ ಈ ಬೆರ್ಮೇರ್ ದೇವರ ಮೂಲ ಜಾಗಕ್ಕೆ ನಾವು ಹೋಗ್ತೇವೆ ಅಂತ ಹೇಳಿ ಆ 7 ಮಂದಿ ಸ್ತ್ರೀ ಶಕ್ತಿಗಳು ಕುಟುಂಬ ಸಮೇತರಾಗಿ ಕಡೆಯದಾಗಿ ಬಂದು ನೆಲೆ ನಿಂತಾರೆ. ಯಾಕೆ ಈ ಮಣ್ಣಲ್ಲಿ ಬಂದು ನೆಲೆ ನಿಲ್ತಾರೆ ಅಂದರೆ ಈ ಬೆರ್ಮೇರ್ ದೇವರ ಮೂಲ ಜಾಗ ಆದ ಕಾರಣ ಆ ಸಿರಿಗಳು ಬಂದು ಇಲ್ಲಿ ನೆಲೆ ನಿಲ್ಲುವುದು. ಅದೊಂದು ವಿಚಾರ. ಅದರಲ್ಲಿ ಗೊತ್ತಾಗ್ತಿದ್ದು ಈ ಬೆರ್ಮೇರ್ ದೇವರ ಮೂಲ ಜಾಗ ಅಂತ. ಇವರನ್ನು ಕೊರಗಜ್ಜ ರಕ್ಷಣೆ ಮಾಡ್ತಿರ್ತಾರೆ, ಅದು ಏನು? ಹೌದು. ಇನ್ನೊಂದು ವಿಚಾರ ಅಂದರೆ ಇಲ್ಲಿಗೆ ಸಿರಿಗಳು ಏನು ತಮ್ಮ ಕುಟುಂಬ ಸಮೇತರಾಗಿ ಬಂದು ನೆಲೆ ನಿಲ್ತಾರೆ ನೋಡಿ, ಅವರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಹಾಗೂ ಅವರನ್ನು ಕಾಯುವ ಜವಾಬ್ದಾರಿಯನ್ನು ಕೊರಗಜ್ಜ ದೇವರಿಗೆ ಇಲ್ಲಿ ಇರ್ತದೆ. ಅಂದರೆ ಕೊರಗಜ್ಜ 24 ಗಂಟೆ ಇರುವ ಸ್ಥಳ ಯಾಕೆ ಅಂದರೆ ಅವರಿಗೆ ಆ ಸಿರಿಗಳನ್ನು ಕಾಯುವ ರಕ್ಷಣೆ ಮಾಡುವ ಸಂಪೂರ್ಣ ಜವಾಬ್ದಾರಿ ಇರುವುದರಿಂದ ಕೊರಗಜ್ಜಂದಿದು ಮೂಲ ಜಾಗ ಆಗಿದೆ. ಓಕೆ. ಇದೀಗ ಇದೆಲ್ಲ ಪ್ರತೀತಿಗಳಿಗೆ ಬೇಕಾದಂಥ ಕುರುಹುಗಳು ನಿಮಗೆ ಸಿಗ್ತಾ ಇದೆ. ಪ್ರಶ್ನಾಚಿಂತನೆಯಲ್ಲಿ ಇದೆಲ್ಲ ಕಂಡು ಬಂದದ. ಇಲ್ಲಿ ಮುಖ್ಯವಾಗಿ ಕೆರೆ ನಾನು ಆಗಲೇ ತಿಳಿಸಿದಾಗೆ ಕೆರೆಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಹೊರಟದ್ದು. ಅಂದರೆ ಕೆರೆ ಅಂದರೆ ಆ ಸಿರಿಗಳು ಬಂದು ಲೀನವಾದ ಈ ಮಣ್ಣು ಅಲ್ಲಿ ಕುರುಹು ಅಂತ ಇದ್ದದೊಂದು ಕೆರೆ ಮಾತ್ರ. ಆ ಕನ್ನಡ ಕೆರೆ ಅಂತ ನಾವು ಅದನ್ನು ಕರಿತೇವೆ ಮುಂಚಿನ ಕಾಲದಲ್ಲಿ. ಆ ಕೆರೆಯ ಮಹತ್ವ ಏನಂದರೆ ಎಲ್ಲ ಕಡೆಯಲ್ಲಿ ಸಹ ಬೇಸಿಗೆ ಕಾಲದಲ್ಲಿ ನೀರು ಆವಿಯಾಗಿ ಹೋದರೆ ಆ ಕೆರೆಯಲ್ಲಿ ಮಾತ್ರ ನೀರು ಜಾಸ್ತಿಯಾಗಿ ಹೊರಗಡೆ ಬರ್ತಾ ಇತ್ತು. ಅಂದರೆ ಅಷ್ಟು ಪವಿತ್ರ ಕೆರೆ ಅದು. ಅದಕ್ಕೆ ಸೂತಕ ಆದವರು ಇಳಿಯುವಂತಿರಲಿಲ್ಲ. ಆದರೆ ಕಾಲಕ್ರಮೇಣ ಊರಿನ ಜನರಲ್ಲಿ ಏನು ಮಾಡಿದರು ಅಂದರೆ ಆ ಕೆರೆಯ ನೀರನ್ನು ತೆಗೆಯುವ ಸಲುವಾಗಿ ಸ್ವಲ್ಪ ಬೇಡದ ಕೆಲಸವನ್ನೆಲ್ಲ ಮಾಡಿದರು ಕೆರೆಯ ಪಕ್ಕದಲ್ಲಿ. ಆ ತಪ್ಪು ಕೆಲಸಕ್ಕೆ ಕೋಪಗೊಂಡ ದೇವರು ಆ ಕೆರೆಯ ನೀರನ್ನೇ ಆವಿ ಮಾಡಿಬಿಟ್ರು. ತದನಂತರ ಊರಿನವರಿಗೆಲ್ಲ ತುಂಬ ಸಮಸ್ಯೆಗಳು ಕಾಣಲಿಕ್ಕೆ ಶುರುವಾಯಿತು. ಅಂದರೆ ಈಗ ಮಳೆಗಾಲದಲ್ಲೂ ನೀರಿಲ್ಲ ಅದರಲ್ಲಿ? ಇಲ್ಲ. ಈಗ ಅಂದರೆ ಮಳೆಗಾಲದಲ್ಲೂ ಕೂಡ ಎಷ್ಟು ಮಳೆ ಬಂದರೂ ಕೂಡ ಒಂದು ವಾರಕ್ಕಿಂತ ಜಾಸ್ತಿ ಅದರಲ್ಲಿ ನೀರು ನಿಲ್ಲುವುದಿಲ್ಲ. ಅಂದರೆ ಅಷ್ಟು ಅದನ್ನು ಆವಿಯೇ ಮಾಡಿಬಿಡ್ತಾರೆ. ಅಷ್ಟು ಶಕ್ತಿ ಅಂತ ಈಗ ಕೂಡ ಗೊತ್ತಾಗ್ತದೆ ಆ ಕೆರೆಯಲ್ಲಿ ಅಷ್ಟು ಶಕ್ತಿ ಉಂಟು ಅಂತ. ಒಂದು ವಾರಕ್ಕಿಂತ ಜಾಸ್ತಿ ನೀರು ನಿಲ್ಲುವುದಿಲ್ಲ ಅಂದರೆ ಸುತ್ತಮುತ್ತ ಕಾಡಿಲ್ವ? ಉಂಟು. ನಿಜವಾಗಿ ಅದು ತುಂಬ ಆಳವಾದ ಜಾಗ. ಅಲ್ಲಿ ಎಲ್ಲಿ ನೀರಿಲ್ಲದಿದ್ದರೆ ಸಹ ಅಲ್ಲಿ ಇರಬೇಕಿತ್ತು. ಆ ಸುತ್ತಮುತ್ತಲು ಕಾಡು ಪ್ರದೇಶ ಇದ್ದರೂ ಕೂಡ ಅಲ್ಲಿ ನೀರು ನಿಲ್ಲುವುದಿಲ್ಲ. ಅಂದರೆ ಈಗ ಇದು ಕೂಡ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಿದೆ. ಇಲ್ಲ, ಅಂದರೆ ಪ್ರಶ್ನೆ ಚಿಂತನೆಯಲ್ಲಿ ಕಾಣಬೇಕಂತಿಲ್ಲ. ನಮಗೆ ಪ್ರತ್ಯಕ್ಷ ದರ್ಶಿಗಳಲ್ಲಿ ನಾವೇ ಇದ್ದೇವೆ, ನೋಡಿದ್ದೇವೆ. ಅದರಲ್ಲಿ ಮಳೆಗಾಲದಲ್ಲಿ ಕೂಡ ನೀರು ಇರುವುದಿಲ್ಲ. ಅದಕ್ಕೆ ಪ್ರಶ್ನೆ ಚಿಂತನೆ ಅಗತ್ಯವೇ ಇಲ್ಲ. ಪಕ್ಕದಲ್ಲಿರೋ ಬಾವಿಯಲ್ಲಿ ನೀರು ಇರ್ತದೆ, ಆದರೆ ಆ ಕೆರೆಯಲ್ಲಿ ನೀರು ಇರುವುದಿಲ್ಲ. ಪಕ್ಕದಲ್ಲಿ ಬಾವಿ ಇರ್ತದೆ. ಇದು ಬಹಳ ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ನೋಡುವ, ಅಲ್ಲಿಗೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದೀಗ ಈ ಬೆರ್ಮೇರ್ 7 ಸಿರಿಗಳು ಮತ್ತು ಕುಮಾರನ ಮಹತ್ವ ಏನು ಅನ್ನೋಂಥದ್ದು ನೋಡಿದ್ವಿ. ಇನ್ನು ನಾವು ಕೊರಗಜ್ಜನ ಕ್ಷೇತ್ರ ಆದಿಸ್ಥಳ ಕೊರಗಜ್ಜ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಆ ಗುಡಿಗೆ ಹೋಗಿ ಅಲ್ಲಿ ಕೊರಗಜ್ಜನ ಮಹತ್ವದ ಬಗ್ಗೆ ಮಾತನಾಡುವ. ನಾವೀಗ ಇರುವಂತಹದ್ದು ಕೊರಗಜ್ಜನ ಆದಿಸ್ಥಳದ ಬಾಲಾಲಯದಲ್ಲಿ. ಆ ಕಟ್ಟೆಯನ್ನು ತೋರಿಸಿದ್ವಿ. ಕೊರಗಜ್ಜನ ಆದಿಸ್ಥಳದ ಬಾಲಾಲಯವನ್ನು ಕೂಡ ನೀವು ನೋಡಿದ್ರಿ. ಏನಿದು ಈ ಕೊರಗಜ್ಜನ ಆದಿಸ್ಥಳದ ಬಾಲಾಲಯ? ಇಲ್ಲಿ ಕೊರಗಜ್ಜನ ಮಹತ್ವ ಏನು? ಕುತ್ತಾರ್ನಲ್ಲಿ ಆದಿಸ್ಥಳ ಅನ್ನುವಂಥದ್ದನ್ನು ಕೇಳಿದ್ದೇವೆ. ಈ ಆದಿಸ್ಥಳದ ಮಹತ್ವ ಏನು? ಈ ಆದಿಸ್ಥಳದಲ್ಲಿ ಯಾವೆಲ್ಲ ಸೇವೆಗಳು ನಡೆಯುತ್ತದೆ ಅನ್ನುವಂಥದ್ದನ್ನು. ಸರ್, ಈಗ ಕೊರಗಜ್ಜ ಅಂತಂದಾಗ ಕುತ್ತಾರು, ಈ ಆದಿಸ್ಥಳ ಅನ್ನುವಂಥದ್ದಿದೆ. ಈ ಆದಿಸ್ಥಳದ ಮಹತ್ವ ಏನು? ಇಲ್ಲಿ ಕೊರಗಜ್ಜನ ಆದಿಸ್ಥಳ ಇದು ಹೇಗೆ ಅಂತ ನೋಡಿ. ಕುತ್ತಾರು ಎನ್ನುವ ಜಾಗ ಏನಂದರೆ ಅದು ಸುತ್ತಮುತ್ತಲು ಕೊರಗಜ್ಜ ಸುಮಾರು ಎಲ್ಲ ಓಡಾಡಿದ ಜಾಗಗಳೇ ಕುತ್ತಾರು ಅಂದರೆ. ಆದರೆ ಈ ಜಾಗದ ವಿಶೇಷತೆ ಏನಂದರೆ ಕೊರಗಜ್ಜ ತನ್ನ ಎಲ್ಲ ಕಾರ್ಯ ಕೆಲಸಗಳನ್ನು ಮುಗಿಸಿ ಕಡೆದಾಗಿ ಬಂದು ಕೂತ್ಕೊಳ್ಳುವ ಜಾಗ.
ಮುಖ್ಯವಾಗಿ ಅದಕ್ಕಿಂತ ಮುಖ್ಯವಾಗಿ ಏನಂದರೆ ನಾನು ಆಗಲೇ ತಿಳಿಸಿದ ಹಾಗೆ ಆ ಸಿರಿಗಳನ್ನು ಕಾಯುವ ರಕ್ಷಣೆ ಮಾಡುವ ಜವಾಬ್ದಾರಿ ಇರುವ ಸತ್ಯ ಅಂತ ಹಾಗೆ. ಮತ್ತು ಇದು ಜಾಗ ಅಂದರೆ ಈಗ ಕೊರಗಜ್ಜನ ಕೋಲ ಆಗ್ತದೆ. ಕೋಲದಲ್ಲಿ ಬರುವ ಪ್ರತಿಯೊಂದು ಪಾರ್ಧನದಲ್ಲಿ ಕೂಡ ಕೊರಗಜ್ಜ ಮಾತಾಡೋ ವಿಚಾರಗಳು ಈ ಮಣ್ಣಿನಲ್ಲಿ ನಡೆದ ಘಟನೆ ಅಂತ. ಅದ್ರ ಪಾರ್ಧನ ಹೇಗುಂಟಂದರೆ ಕೊರಗಜ್ಜೆ ಹೇಳುವ ರೀತಿಯಲ್ಲಿ ಇರ್ತದೆ. ಅಂದರೆ ನನ್ನನ್ನು ಕನ್ನಡ ಕೆರೆಯಿಂದ ಬಾರದಘಟ್ಟ ತನಕ ಸವಾರಿಗೆ ಬಿಟ್ಟ ಸತ್ಯ, ಮಹಾವಿಷ್ಣು ಕ್ಷೇತ್ರದಲ್ಲಿ ಗಡುಪಾಡಿ ಜಾಗದಲ್ಲಿ ಇರುವ ಸತ್ಯ, ಹಾಗೆ ರಕ್ತೇಶ್ವರಿ ಅಮ್ಮನ ಮಾಡದ ಅಡಿಯಲ್ಲಿ ಕುಳಿತಿರುವ ಸತ್ಯ, ಅದೇ ರೀತಿಯಲ್ಲಿ ಏಳುವೇರು ಸೀರೆಗಳನ್ನು ಕಾಯುವ ಸತ್ಯ ಅಂತೇಳಿ ಕೊರಗಜ್ಜನ ಕೋಲದ ಪಾರ್ಧನದಲ್ಲಿ ಉಂಟು. ಅದರಲ್ಲಿ ಗೊತ್ತಾಗ್ತದೆ ಕೊರಗಜ್ಜೆ ಇರುವ ಜಾಗ ಯಾವುದು ಅಂತ. ಇದೀಗ ಕೊರಗಜ್ಜನ ಪಾರ್ಧನದಲ್ಲಿ ಹಾಗುಂಟು ಅಂತ ಹೇಳಿದ್ರಿ. ಇಲ್ಲೊಂದು ಯುದ್ಧ ಆಗತ್ತೆ, ಅದು ಯಾರ ನಡುವೆ, ಯಾತಕ್ಕಾಗಿ, ಯಾಕೆ ಆ ಯುದ್ಧ ಇಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ? ನೋಡಿ, ಕೊರಗಜ್ಜನಿಗೆ ಒಂದು ಕಾಲದಲ್ಲಿ ಕೊರಗಜ್ಜನಿಗೆ ಮತ್ತೊಂದು ಉದ್ಯಾನವನದ ಅರಸು ದೈವಗಳಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಯುದ್ಧ ಆದ ಜಾಗ ಇದು. ಆ ಯುದ್ಧದ ವಿಚಾರ ಏನಂದರೆ, ಈ ಜಾಗವನ್ನು ಆಕ್ರಮಣ ಮಾಡಲಿಕ್ಕೆ ಆ ಅರಸು ದೈವಗಳು ಬಂದಿರುವಾಗ ಕೊರಗಜ್ಜ ಅವರಿಗೆ ಎದುರು ನಿಲ್ತಾರೆ. ಅಂದರೆ ಕೊರಗಜ್ಜ ಯಾಕೆ ಎದುರು ನಿಲ್ತಾರೆ ಅಂದರೆ, ಇಲ್ಲಿ ಮೊದಲೇ ಒಂದು ಅರಸು ದೇವರು ಅಂದರೆ ರಕ್ತೇಶ್ವರಿ ತಾಯಿಯ ಆದಿಸ್ಥಳ ಇರುವಾಗ ಇನ್ನೊಂದು ಅರಸು ದೇವಗಳನ್ನು ಕೊರಗಜ್ಜಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ. ಅಂದರೆ ಅವರ ಜೊತೆ ಕೊರಗಜ್ಜ ಯುದ್ಧ ಮಾಡ್ತಾರೆ. ಕೊರಗಜ್ಜ ಆ ಯುದ್ಧದಲ್ಲಿ ಗೆಲ್ತಾರೆ. ಆ ಗೆದ್ದು ಈ ಜಾಗವನ್ನು ತಾಯಿಗೆ ಉಳಿಸಿಕೊಡ್ತಾರೆ. ಹಾಗೆ ಬಹುಮಾನವಾಗಿ ಕೂಡ ತಾಯಿ ಕೊಟ್ಟ ಕಾಣಿಕೆಯನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಬಹುಮಾನವಾಗಿ ತಾಯಿ ಕೊಟ್ಟ ಕಾಣಿಕೆ ಏನು? ಅಲ್ಲಿ ಯಾವ ಯಾವ ರೀತಿ ಸೇವೆಗಳು ಕೊರಗಜ್ಜನಿಗೆ ಸಲ್ತಾ ಇದೆ? ನೋಡಿ, ಈ ಯುದ್ಧದಲ್ಲಿ ಗೆದ್ದು ಈ ಜಾಗವನ್ನು ಉಳಿಸಿಕೊಟ್ಟದಕ್ಕೆ ಕೊರಗಜ್ಜನಿಗೆ ತಾಯಿ 7 ಜಾಗಗಳನ್ನು ಉಡುಗೊರೆಯಾಗಿ ನೀಡ್ತಾರೆ. ಅಂದರೆ ಬಹುಮಾನವಾಗಿ. ಯಾಕೆ ಆ 7 ಜಾಗ ಅಂದರೆ, ಆ 7 ಜಾಗದಲ್ಲಿ ಕೊಡುವ ಕೋಲ ಸೇವೆಯನ್ನು ಸ್ವೀಕಾರ ಮಾಡಲಿಕ್ಕೆ ಕೊರಗಜ್ಜ ನಿತ್ಯ ಹೋಗಿ ಬರಬೇಕಾದ ಕಾರಣ ಉಂಟು. ಅದು ವಿಚಾರದಲ್ಲಿ ನೋಡಿ, ನಮಗೆ ಪ್ರಮುಖವಾಗಿರೋದು ದೆಕ್ಕಾಡು, ಮತ್ತು ಬೊಲ್ಯ, ಮಿತ್ತಾಗೆಲ್ಲ, ಉಜಿಲ, ಸೋಮೇಶ್ವರ, ತಳ ಮತ್ತು ದೇಳಕಟ್ಟೆ ಅಂತೇಳಿ 7 ಜಾಗ ಉಂಟು. ಆ 7 ಜಾಗದಲ್ಲಿ ಏನೆಲ್ಲ ಸೇವೆಗಳಾಗ್ತವೆ? ಆ 7 ಜಾಗದಲ್ಲಿ ಯಾವುದೇ ಸೇವೆ ಇರುವುದಿಲ್ಲ. ಮುಖ್ಯವಾಗಿ ಕೋಲ ಸೇವೆ ಮಾತ್ರ ನಡೀತದೆ. ಸಾಯಂಕಾಲದ ಹೊತ್ತಿಗೆ ಒಂದು ದಿವಸ ಒಂದು ಕಟ್ಟೆಗೆ ಹೋದರೆ ಕೊರಗಜ್ಜ, 2ನೇ ದಿವಸ 2ನೇ ಕಟ್ಟೆಗೆ ಹೋಗ್ತಾರೆ, 3ನೇ ದಿವಸ 3ನೇ ಕಟ್ಟೆಗೆ, ಹಾಗೆ 7 ದಿವಸ 7 ಕಟ್ಟೆಗೆ ಹೋಗಿ ಅಲ್ಲಿ ಕೊಡುವ ಕೋಲ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಕೊರಗಜ್ಜ ಮತ್ತೆ ಅವರ ಮೂಲ ಜಾಗಕ್ಕೆ ಬಂದು ಕೂತ್ಕೊಳ್ತಾರೆ. ಇಲ್ಲಿಗೆ ಬರುವ ಭಕ್ತರು ಯಾವ ಸೇವೆಯನ್ನು ಅಂದುಕೊಂಡು ಬರ್ಬೋದು? ಅಥವಾ ಇಲ್ಲಿಗೆ ಅಗೆಲ್ ಸೇವೆ ಏನಾದರೂ ಆರಂಭ ಆಗಿದೆಯಾ? ಅಗೆಲ್ ಸೇವೆ ಮಾಡ್ತಾ ಇದ್ದೀರಾ ಅಥವಾ ಕೋಲವನ್ನು ಇಲ್ಲಿ ಮಾಡಿಸ್ತೀರಾ? ನೋಡಿ, ಈಗ ಜೀರ್ಣೋದ್ಧಾರದ ಕಾರ್ಯ ನಡೀತಿರುವುದರಿಂದ ಈಗ ಸದ್ಯಕ್ಕೆ ಯಾವುದೇ ಕೋಲ ಸೇವೆ ಆಗಲಿ ಅಗಿಲು ಸೇವೆ ಆಗಲಿ ನಡೀತಾ ಇಲ್ಲ. ಆದರೆ ಜೀರ್ಣೋದ್ಧಾರದ ನಂತರ ಪ್ರತಿನಿತ್ಯ ಸಾಯಂಕಾಲ ಇಲ್ಲಿ ಕೋಲ ಸೇವೆಗಳು, ಹರಕೆಯ ಕೋಲ ಸೇವೆಗಳು ನಡೀತದೆ. ಅದಕ್ಕೆ ಬೇಕಾಗಿ ನಾವು ಮುಂಗಡವಾಗಿ ಇಲ್ಲಿ ಯಾರಿಗೆಲ್ಲ ಕೋಲ ಮಾಡಲಿಕ್ಕೆ ಇಚ್ಛೆ ಉಂಟು ಅವರ ಹೆಸರನ್ನು ನಾವು ತೆಗೊಳ್ತಾ ಇದ್ದೇವೆ. ಅದೇ ರೀತಿ ಅಗೇಲು ವಿಚಾರ ಬಂದಾಗ ಈಗ ಅಗೇಲು ವಿಚಾರದಲ್ಲಿ ನಿರ್ಧಾರ ಆಗಲಿಲ್ಲ. ಆದರೆ ಅಗೇಲು ತಿಂಗಳಲ್ಲಿ 1 ದಿವಸ 2 ದಿವಸ ಮಾಡುವ ಉದ್ದೇಶ ಉಂಟು, ತೀರ್ಮಾನ ಉಂಟು. ಆದರೆ ಅದರ ಬಗ್ಗೆ ನಿಖರವಾಗಿ ಯಾರಿಗೂ ನಾವು ತಿಳಿಸಿಲ್ಲ. ಕೋಲ ಸೇವೆ ಮಾತ್ರ ನಿತ್ಯ ಸಾಯಂಕಾಲ ಕೋಲ ಸೇವೆ ನಡೀತದೆ. ಆದ ನಂತರ ಬಂದ ಭಕ್ತಾದಿಗಳಿಗೆಲ್ಲರಿಗೂ ಊಟದ ಅನ್ನದಾನದ ಸೇವೆಯೂ ಇರುತ್ತದೆ. ಜೀರ್ಣೋದ್ಧಾರದ ನಂತರ ಇಲ್ಲ ಅಲ್ಲಿ ತನಕ ಭಕ್ತಾದಿಗಳ ಈ ಸೇವೆ ಅಷ್ಟೇ ಅಲ್ವಾ? ಇದು ರಕ್ಷಿತ್ ಅವರ ಮಾತು. ಹಾಗಂತ ಹೇಳ್ಬಿಟ್ಟು ಇಲ್ಲಿ ಹಣ ಸಂಗ್ರಹ ಮಾಡ್ತಾ ಇಲ್ಲ, ದೇಣಿಗೆಯ ರೂಪದಲ್ಲಿ ಹಣವನ್ನು ಸ್ವೀಕಾರ ಮಾಡಲಿಕ್ಕೆ ಅಂತ 1-2 ಜನ ಕುಳಿತಿಲ್ಲ. ಆದರೆ ಜೀರ್ಣೋದ್ಧಾರ ಕಾರ್ಯಗಳು ನಿರಂತರವಾಗಿ ಆಗ್ತಾಯಿದೆ. ಹೇಗೆ ಸಾಧ್ಯ? ನೋಡುವ, ಇವರ ಚಾವಡಿಗೆ ಹೋಗೋಣ. ಚಾವಡಿಯಲ್ಲಿ ಅಂದರೆ ಆಫೀಸ್ ಥರ ಮಾಡಿದ್ದಾರೆ ಒಂದು, ಅದರಲ್ಲಿ ಕುಳಿತುಕೊಂಡು ಇವರ ಹತ್ರ ಸ್ವಲ್ಪ ಮಾತನಾಡ್ಸೋಣ. ಶ್ರೀ ರಕ್ತೇಶ್ವರಿ ಬೇರ್ಮೇರು 7 ಸಿರಿಗಳು ಕೊರಗಜ್ಜ ಕ್ಷೇತ್ರದ ಇನ್ಕಮ್ ಸೋರ್ಸ್ ಏನು? ಯಾಕೆಂತಂದರೆ ಜೀರ್ಣೋದ್ಧಾರ ಕಾರ್ಯ ನಡೀತಿದೆ, ಬಹಳ ದೊಡ್ಡ ಮಟ್ಟಿಗೆ ಜೀರ್ಣೋದ್ಧಾರ ಕಾರ್ಯದ ಕೆಲಸ ಕಾರ್ಯ ಆಗ್ತಾಯಿದೆ. ನೀವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಫ್ಯೂಚರಲ್ಲಿ ಈ ಕ್ಷೇತ್ರವನ್ನು ಕಟ್ಟಬೇಕು ಅನ್ನುವಂಥ ರೂಪುರೇಷೆಗಳಾಗಿವೆ ಅಂತ. ಈ ಎಲ್ಲ ರೂಪುರೇಷೆಗಳನ್ನು ನೀವು ನೋಡ್ತಾ ಇದ್ದೀರಿ. ಆ ರೂಪುರೇಷೆಗಳಲ್ಲಿ ರಕ್ತೇಶ್ವರಿಯ ಗೋಪುರ, ಆದಿಸ್ಥಳ ರಕ್ತೇಶ್ವರಿಯ ಮಾಡ ಇರ್ಬೋದು, ಬೆರ್ಮೇರು ಮಾಡ, 7 ಸಿರಿಗಳ ಮಾಡ, ಕೊರಗಜ್ಜನ ಕ್ಷೇತ್ರ, ಎಲ್ಲ ರೂಪುರೇಷೆಗಳನ್ನು ತಾವು ನೋಡ್ತಾ ಇದ್ದೀರಿ. ಇದಕ್ಕೆ ಖರ್ಚು ಬಹಳ ದೊಡ್ಡ ಮಟ್ಟಿಗೆ ಸುಮಾರು 10 ಕೋಟಿ ತನಕ ಖರ್ಚಾಗ್ಬೋದು. ಇದಕ್ಕೆ ಹೇಗೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ ಇಂಥದ್ದೊಂದು ಕಾಣಿಕೆ ಡಬ್ಬಿಯನ್ನು ಇಟ್ಟಿದ್ದಾರೆ. ಅಂದರೆ ಯಾರಾದರೂ ಬೇಕಾದಲ್ಲಿ ತಮ್ಮ ಮನೆಯಲ್ಲಿ ಅಜ್ಜನನ್ನು ನೆನೆದು, ರಕ್ತೇಶ್ವರಿಯನ್ನು ನೆನೆದು, ಸಿರಿಗಳನ್ನು ನೆನೆದು ಕಾಣಿಕೆ ಹಾಕುವವರಿದ್ದರೆ ಇಂತಹ ಕಾಣಿಕೆ ಡಬ್ಬಿಗೆ ಹಾಕಿ ತಂದು ಕೊಡಬಹುದು ಅಂತ. ಇಲ್ಲಿ ಇದೀಗ ಖಾಲಿ ಡಬ್ಬ, ಇಂತಹ ಡಬ್ಬಗಳನ್ನು ಕೂಡ ಇವರು ಕೊಡುವುದಲ್ಲ,
ಸ್ವ ಆಸಕ್ತಿಯಿಂದ ತೆಗೆದುಕೊಂಡರೆ ಮಾತ್ರ ಇಲ್ಲಿ, ಯಾಕೆಂತಂದರೆ ಈ ಚಾವಡಿ ಭಕ್ತರಿಗಿಂತ ಸ್ವಲ್ಪ ದೂರದಲ್ಲೇ ಇದೆ. ಅವರು ಈ ಚಾವಡಿಗೆ ಬರುವುದು ಕೂಡ ಅಪರೂಪ. ಆದ್ದರಿಂದ ಇದು ಭಕ್ತರಿಗೆ ಗೊತ್ತಾಗಿ ತೆಗೆದುಕೊಂಡು ಹೋಗಬೇಕೇ ಹೊರತು ಅವರು ಕೂಡ ಒತ್ತಾಯಿಸೋದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಅದರ ಜೊತೆಗೆ ತಿಂಗಳು 2 ತಿಂಗಳು 3 ತಿಂಗಳಿಗೊಮ್ಮೆ ಇದು ಫುಲ್ಲಾಗಿ ಬಂದಿರುವಂತಹ ಕಾಣಿಕೆ ಡಬ್ಬಗಳು ಕೂಡ ನಿಮಗೆ ಕಾಣಸಿಗ್ತಾ ಇದೆ. ಇದರ ಜೊತೆಗೆ ಇಲ್ಲಿ ಸೀರೆಯನ್ನು ಜೋಡಿಸಿಟ್ಟಿದ್ದಾರೆ. ಇದು ರಕ್ತೇಶ್ವರಿಗೆ ಬಂದಿರತಕ್ಕಂತಹ ಹರಕೆಯ ಸೀರೆಗಳು. ಆದರೆ ಯಾರೂ ಕೂಡ ಇಲ್ಲಿ ರಕ್ತೇಶ್ವರಿಗೆ ಸೀರೆ ಕೊಡಿ ಅಂತ ಹೇಳಲಿಲ್ಲ. ಯಾರೂ ಕೂಡ ರಕ್ತೇಶ್ವರಿಗೆ ಸೀರೆ ಕೊಡಿ ಅಂತ ಹೇಳುವಂಥ ಬೋರ್ಡು ಕೂಡ ಇಲ್ಲ. ಹರಕೆ ಏನೇನು ಮಾಡ್ಬೋದು, ಆ ಹರಕೆ ಏನು ಕೊಡ್ಬೋದು ಅನ್ನುವಂಥದ್ದನ್ನು ಕೂಡ ಇವರು ತಿಳಿಸಿಲ್ಲ. ಆದರೂ ಕೂಡ ಹರಕೆಯ ರೂಪದಲ್ಲಿ ಸೀರೆಗಳು ಬಂದಿರುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗಂತ ಹೇಳ್ಬಿಟ್ಟು ಈ ಚಾವಡಿ ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ನೋಡಿದ್ವಿ. ಅಕೌಂಟ್ ಬುಕ್ಕನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರುವಂತಹ ದಾನಿಗಳು ಇವರಿಗೆ ಕಾಸನ್ನು ಕೊಡ್ತಾ ಇದ್ದಾರೆ, ಇವರಿಗೆ ಹಣದ ರೂಪದಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಒಂದೊಂದು ಕಾಣಿಕೆ ಡಬ್ಬಿಯಲ್ಲಿ ಬಂದಿರುವಂಥ ವಿಚಾರ ಇರ್ಬೋದು, ಇಲ್ಲಿ ಸಂದಾಯ ಆಗಿರುವಂಥ ಸೀರೆಗಳಿರ್ಬೋದು, ಮತ್ತು ಯಾರ್ಯಾರಿಗೆ ಯಾವ ಯಾವ ಹರಕೆ ತೀರಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಚ್ಛಿಸುವವರು ಈ ಚಾವಡಿಗೆ ಬಂದು ಹೇಳಬಹುದು, ಅದನ್ನು ಬರೆದಿಟ್ಟುಕೊಳ್ತಾರೆ. ಯಾಕೆಂತಂದರೆ ಇಲ್ಲಿಯ ಭಕ್ತರಿಗೆ ಆದಂತಹ ಸಹಾಯ ಏನು ಅನ್ನುವಂಥದ್ದನ್ನು ಎಲ್ಲವನ್ನು ಕೂಡ ಬರೆದಿಟ್ಟುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ದೇಣಿಗೆ ಕೊಡಲು ಇಚ್ಛಿಸುವವರು ಒಳಗೆ ಚಾವಡಿಗೆ ಬಂದು ಕೊಟ್ಟಾಗ ಅವರಿಗೆ ರಿಸಿಪ್ಟ್ ಕೊಡುವ ಸಂಪ್ರದಾಯ ಸಂಪೂರ್ಣವಾಗಿ ಪಾರದರ್ಶಕತೆಯಿಂದ ಇದೆ ಅನ್ನುವಂಥದ್ದನ್ನು ಅವ್ರು ತಿಳಿಸ್ತಾರೆ. ರಕ್ಷಿತ್ ಅವ್ರ ಕೇಳಬೇಕು, ಇದರ ಕೋಶಾಧಿಕಾರಿ ಯಾರು ಅಂತ. ರಕ್ಷಿತ್ ಅವರೇ, ಇಷ್ಟೊಂದು ಕಾಸು ಬರ್ತದೆ, ಇದರ ಮೇಂಟೆನೆನ್ಸ್ ಎಲ್ಲ ಮಾಡ್ತಿದ್ರಿ, ಹೇಗೆ ಇದರ ಕೋಶಾಧಿಕಾರಿ ಯಾರು? ಇಲ್ಲಿ ಕೋಶಾಧಿಕಾರಿ ಆಗಲಿ, ಅಧ್ಯಕ್ಷರಾಗಲಿ, ಕಾರ್ಯದರ್ಶಿ ಆಗಲಿ ಯಾರೂ ಇಲ್ಲ. ಅಲ್ಲಿ ಎಲ್ಲ ಕೊರಗಜ್ಜವೇ. ಯಾಕೆಂದರೆ ಎಲ್ಲ ಇಲ್ಲಿ ಬಂದು ಏನು ದೇಣಿಗೆ ಕೊಡ್ತಾರೆ ಅದಕ್ಕೆ ಮುಖ್ಯವಾಗಿ ಕಾರಣವೇ ಕೊರಗಜ್ಜ. ಯಾಕೆಂದರೆ ಇಲ್ಲಿ ಎಲ್ಲದಕ್ಕೆ ಸಹ ವ್ಯವಸ್ಥಾಪನೆಗೆ ಎಲ್ಲರೂ ಜನರಿದ್ದಾರೆ, ಆದರೆ ಯಾರ ಹೆಸರು ಇಲ್ಲಿ ಬರೋದಿಲ್ಲ. ಇವರು ಅಧ್ಯಕ್ಷರು, ಇವರು ಕಾರ್ಯದರ್ಶಿ, ಅಥವಾ ಇವರಿಗೆ ಇದು ಅಧಿಕಾರ ಉಂಟು, ಇವರಿಗೆ ಅದು ಅಧಿಕಾರ ಉಂಟು. ಇಲ್ಲ, ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸಣ್ಣವರಿಂದ ಹಿಡಿದು ಹಿರಿಯರ ತನಕ ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರು ದೊಡ್ಡವರು ಯಾರು ಸಣ್ಣವರು ಅಂತಿಲ್ಲ ಇಲ್ಲಿ. ಹೋಗಿ ಈಗ ದೇಣಿಗೆ ಕೊಡುವವರಿದ್ದರೆ ಇಲ್ಲಿ ಬಂದು ಕೊಟ್ಟರೆ ನೀವು ಅವರಿಗೆ ಏನು ಕೊಡ್ತೀರಿ? ಇಲ್ಲ, ಅವರಿಗೆ ದೇಣಿಗೆ ಕೊಟ್ಟವರಿಗೆ ಇಲ್ಲಿ ರಸೀದಿಯನ್ನು ನಾವು ನೀಡ್ತೇವೆ. ಅವರ ಅಡ್ರೆಸ್ ಮತ್ತು ಸಂಪರ್ಕಕ್ಕೆ ಅವರ ದೂರವಾಣಿಯನ್ನು ಸಂಪರ್ಕ ನಂಬರನ್ನು ತೆಗೆದುಕೊಂಡು ಮತ್ತು ರಸೀದಿಯನ್ನು ಕೂಡ ನಾವು ನೀಡ್ತೇವೆ. ಅಂದರೆ ನೀವು ಕೇಳೋದಿಲ್ಲ, ಅವರು ಕೊಟ್ಟರೆ ತಗೊಳ್ತೀರಿ? ಇಲ್ಲ, ಇಲ್ಲಿ ಕೇಳುವ ಕ್ರಮ ಇಲ್ಲ. ಮುಖ್ಯವಾಗಿ ಏನಂದರೆ ಇಷ್ಟು ದೊಡ್ಡ ಖರ್ಚು ಇದ್ದರೂ ಇಲ್ಲಿ ಡೊನೇಷನ್ ಆಗಲಿ ಅದು ದೇಣಿ ಆಗಲಿ ಕೇಳಲಿಕ್ಕಿಲ್ಲ. ಯಾಕೆಂದರೆ ಕೇಳಿ ಮಾಡಲಿಕ್ಕಿಲ್ಲ ಅಂತ. ಮುಖ್ಯವಾಗಿ ಅದಕ್ಕೆ ಕಾರಣ ಏನಂದರೆ ಈ ಕೆಲಸವನ್ನು ಮಾಡಲಿಕ್ಕೆ ಹೊರಟದ್ದು ಕೊರಗಜ್ಜ. ಅಂದರೆ ಇಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಎಲ್ಲ ಕೊರಗಜ್ಜವೇ. ಕೇಳಿದರೆ ಕೊರಗಜ್ಜ ಕೇಳಿದಾಗೆ ಆಗ್ತದೆ. ಅಂದರೆ ಅವರು ಕೇಳಲಿಕ್ಕಿಲ್ಲ ಯಾರ ಹತ್ರ ಸಹ. ಅಂದರೆ ಏನಿದ್ರೂ ಸಹ ನಾವು ಕೊರಗಜ್ಜನ ಹತ್ರ ಕೇಳಬೇಕು. ಮತ್ತು ಕೊರಗಜ್ಜನಿಗೆ ಗೊತ್ತುಂಟು ಯಾರ ಹತ್ರ ಈ ಕ್ಷೇತ್ರವನ್ನು ಕಟ್ಟಿಸ್ಲಿಕ್ಕೆ ಯಾರ ಹತ್ರ ತೊಗೊಳ್ಬೇಕು, ಯಾರ ಹತ್ರ ಮಾಡಿಸಬೇಕು ಅಂತ. ಅವರ ಹೇಗೆ ನಿರ್ಣಯ ಉಂಟು ಹಾಗೇನೆ ಆಗ್ತಾ ಹೋಗ್ತಾ ಉಂಟು. ಇಲ್ಲಿ ಬಂದ ಜನರು ತಮ್ಮ ಸ್ವಂತ ಇಚ್ಛೆಯಿಂದ ಕೊಟ್ಟ ಹಣದಿಂದಲೇ ಕ್ಷೇತ್ರ ಆಗಬೇಕು ಅಂತ ತಿಳಿದ ನಿರ್ಧಾರ. ಯಾರ ಹತ್ರ ಕೇಳಿ ಮಾಡಲಿಕ್ಕಿಲ್ಲ ಅಂತ. ಇಲ್ಲಿ ಇಬ್ಬರು ಸ್ವಯಂ ಸೇವಕರಿದ್ದಾರೆ. ಇಲ್ಲಿ ಇವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅಕ್ಕ ಮತ್ತು ತಮ್ಮ. ಯಾವ ಕಾರಣಕ್ಕಾಗಿ ಇಲ್ಲಿ ಸ್ವಯಂ ಸೇವೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಈ ವ್ಯಕ್ತಿ ಬಹಳ ದೊಡ್ಡ ಆಪತ್ತಿಗೆ ಸಿಕ್ಕಾಕೊಂಡಿದ್ದರು. ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ ನಂತರ ಸರಿ ಆಯಿತು ಅಂತ. ಏನಾಗಿತ್ತು ಅವರಿಗೆ ಅಂತ ಕೇಳುವ. ನಿಮ್ಮ ಹೆಸರೇನು ಮತ್ತು ನಿಮಗೆ ಏನಾಗಿತ್ತು? ಪವನ್ ಅಂತ ನಂದು ಹೆಸರು. ಒಂದು 1.5 ವರ್ಷ ಆಯ್ತು ಅದಾಗಿ. ಏನಂದರೆ ಫುಲ್ ಸ್ಟ್ರೋಕ್ ಆಗಿತ್ತು. ಫುಲ್ ಬಾಡಿಯಲ್ಲಿ ಏನು ಬಲ ಇರಲಿಲ್ಲ. ಮಲಗಿದಲ್ಲೇ ಇದ್ದೆ. ಆಲ್ಮೋಸ್ಟ್ ಬೆಳಗ್ಗಿಂದ ಹಿಡಿದು ಹಾಸ್ಪಿಟಲ್ಗೆ ಹೋದಾಗ ಅವರು ಏನು ಹೇಳಿಲ್ಲ ಡಾಕ್ಟರ್ಸ್. ಅಂದರೆ ಎಲ್ಲ ಚೆಕಪ್ ಮಾಡೋಗೆಲ್ಲ ನಾರ್ಮಲ್ ಇತ್ತೆಲ್ಲ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ನಮಗೇನು ಗೊತ್ತಾಗ್ತಿಲ್ಲ, ನೀವು ವಾಪಸ್ ಕರ್ಕೊಂಡೋಗಿ ಅಂತ. ಹಾಗೆ ವಾಪಸ್ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ಚಿಂತೆಯಲ್ಲಿದ್ದರು ಅದರದ್ದೇ. ಮತ್ತು ಏನಾಗೋದಕ್ಕೆ ನೋಡಿ ನಾವು ಇಲ್ಲಿ ಕರ್ಕೊಂಡು ಬಂದಿದ್ದರು ನನ್ನನ್ನು. ಅಂದರೆ ಕರ್ಕೊಂಡು ಬಂದದ್ದು ಸಹ ನನ್ನ ಅಣ್ಣನವರೆಲ್ಲ ನನ್ನನ್ನು ಎತ್ತಿಕೊಂಡು ಬಂದದ್ದು ಇಲ್ಲಿ ಪ್ರಾರ್ಥನೆಗೆ ಅಂತ. ಎತ್ತಿಕೊಂಡು ಬಂದು ಶುಕ್ರವಾರದ ದಿನ ಅದು. ಶುಕ್ರವಾರ 3 ಕಡೆ ಪ್ರಾರ್ಥನೆ ಮಾಡುವಾಗಲೂ ಅಷ್ಟೇ. ಅವರು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಬೀಳ್ತಿದ್ದೆ ನಾನು. ಬಿದ್ದು ಆದರೂ ಸಹ ಅವ್ರು ಹೇಳಿದರು ಇಲ್ಲ ಪ್ರಾರ್ಥನೆ ಕರೆಕ್ಟ್ ಮಾಡಬೇಕು, ಹಾಗಾಗಿ ನೀವು ನಿಲ್ಲಬೇಕಾಗ್ತದೆ ಅಂತ. ಆಗ ಪ್ರಾರ್ಥನೆ ಮಾಡುವಾಗ 3 ಕಡೆ ಪ್ರಾರ್ಥನೆ ಮಾಡಿ ಲಾಸ್ಟ್ ಇಲ್ಲಿಂದ ಹೊರಡಬೇಕಾದ್ರೆ ಸ್ವಲ್ಪ ಹೆಜ್ಜೆ ಇಡ್ತಾ ಇದ್ದೆ. ಮರುದಿವಸ ಕರೆಕ್ಟ್ ಆಗಿತ್ತು, ಫುಲ್ಲು ಕಂಪ್ಲೀಟ್ ಹುಷಾರು ಹೇಗಿದ್ದೆ ಮೊದಲು ಹಾಗೆ ಆಗಿದ್ದೆ ಅಂತ. ಹಾಸ್ಪಿಟಲ್ನಲ್ಲಿ ಏನು ಹೇಳಿದರು? ಅಂದರೆ ಎಲ್ಲ ಚೆಕಪ್ ಮಾಡಿದರು. ಚೆಕಪ್ ಮಾಡೋಕೆ ಎಲ್ಲ ನಾರ್ಮಲ್ ಉಂಟು. ನಮಗೇನು ರೀಸನ್ ಗೊತ್ತಾಗ್ತಿಲ್ಲ ಅಂತ ಏನಾಗ್ತಿದೆ ಅಂತ ಈ ಕಾರಣ. ಹಾಗಾಗಿ ಅವರೇನು ಹೇಳಲಿಲ್ಲ. ಅಂದರೆ ಅಷ್ಟೇ ಹೇಳಿದರು ಚೆಕಪ್ ಮಾಡೋಕೆ ಎಲ್ಲ ನಾರ್ಮಲ್ ಉಂಟು, ಹೀಗೆ ಯಾವುದು ಕಾರಣ ಅಂತ ಗೊತ್ತಾಗ್ತಿಲ್ಲ.
ಹಾಗಾಗಿ ಅವರು ಕರ್ಕೊಂಡೋಗಿ ಅಂತಲೇ ಹೇಳಿದರು ವಾಪಸ್ ಹಾಗೆ. ಅಂದರೆ ಈಗ ನೀವು ಇಲ್ಲಿ ಸೇವೆ ಮಾಡ್ತಿರೋದು ನಿಮ್ಮ ಫ್ರೀ ಟೈಮಲ್ಲಿ, ಅಂದರೆ ನೀವು ಸ್ಕೂಲ್ಗೆಲ್ಲ ಹೋಗಿ ಕಾಲೇಜಿಗೆಲ್ಲ ಹೋಗಿ ಬರುವ ಟೈಮಲ್ಲಿ? ಹೌದೌದು. ಓಕೆ, ನೀವು ಅವರ ಅಕ್ಕ, ನೀವು ಈಗ ನಿರಂತರವಾಗಿ ಇಲ್ಲಿ ಸೇವೆಯನ್ನು ಮಾಡ್ತಿದ್ದೀರಿ, ಯಾವ ಕಾರಣಕ್ಕೆ? ಅದೇ ಅಂದರೆ ನನ್ನ ತಮ್ಮ ಅಲ್ವಾ, ನನಗೆ ಅಷ್ಟು ದೇವರು ಕೊಡುವಾಗ ನಾನೆದುರು ಕೊಡಬೇಕಲ್ಲ, ಹಾಗೆ ಆಗಿದ್ದು ನನ್ನ ಸೇವೆ ಅಂತ ಹೇಳಿ. ಅಂದರೆ ಅದೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ರೆ ಎಷ್ಟೋ ಖರ್ಚಾಗ್ತಿತ್ತು, ಇಲ್ಲಿ ಖಾಲಿ ಬಂದು ನಾವು ಪ್ರಾರ್ಥನೆ ಮಾಡಿದ್ದಷ್ಟೇ. ನೆಕ್ಸ್ಟ್ ಡೇನೇ ಅವ್ನು ನಡೆದಿದ್ದಾನೆ ಅಂದರೆ ನಮಗೆ ಶಾಕ್ ಆಗಿತ್ತು. ಈ ಜಾಗದಲ್ಲಿ ಏನಿಲ್ಲ, ಭಕ್ತಿ ಮೇಯ್ನು ಅಂತ ಅಷ್ಟೆ, ನಾವೇನು ಕೊಡಬೇಕಂತ ಏನಿಲ್ಲ, ನಮ್ಮದು ಭಕ್ತಿ ಮೇಲಿರೋದು ಅಂತ ಹೇಳಿ. ನೀವು ಪ್ರತಿದಿನ ಬಂದು ಏನು ಮಾಡ್ತೀರಿ ಇಲ್ಲಿ? ನಾನಿಲ್ಲಿ ಫಸ್ಟ್ ಬಂದವರಿಗೆ ಗೈಡ್ ಮಾಡ್ತೇವೆ, ಇಲ್ಲಿದ್ದು ವಿಷಯ ಎಲ್ಲ ಗೊತ್ತಿರೋದಿಲ್ವಲ್ಲ, ಅವರಿಗೆ ಇಲ್ಲಿದ್ದು ವಿಷಯ ಹೇಳ್ತೇವೆ. ಇಲ್ಲಿ ಏನಾದರೂ ಕೆಲಸ ಇರ್ತದೆ ದೇವಸ್ಥಾನದಲ್ಲಿ, ಅದೆಲ್ಲ ಮಾಡ್ತಿರ್ತೇವೆ ಅಂತ ಹೇಳಿ. ಆ ಕೆಲಸಗಳನ್ನ ಮಾಡಿಕೊಂಡು ನಿತ್ಯ ಬಂದವರಿಗೆ ಗೈಡ್ ಎಲ್ಲ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಬದುಕಲ್ಲಿ ಕೊರಗಜ್ಜ, ರಕ್ತೇಶ್ವರಿ, ಬಿರ್ಮೇರು, ಏಳುವರೆ ಸಿರಿಗಳು ಹೇಗೆ ಬದುಕನ್ನು ಬದಲಿಸಿದ್ದಾರೆ? ಈಗ ನಂದು ಬದುಕಲ್ಲಿ ಅವರೇ ಇರೋದು, ಬೇರೆ ಯಾರೂ ಇಲ್ಲ, ಇವರೇ ಇರೋದಿಲ್ಲ. ನಂದು ದಿನನಿತ್ಯ ಇಲ್ಲಿಗೆ ಬರೋದಲ್ಲ ನಾನು, ಇದೆ ಅಮ್ಮ, ಅಜ್ಜ, ಸಿರಿಗಳು, ನಂದು ಬದುಕಲ್ಲಿ ಇವರೇ ಇರೋದು ಅಂತ ಹೇಳಿ, ಬೇರೆ ಏನಿಲ್ಲ, ಅವರೇ ಇರೋದು. ಹೌದು. ಈ ಯಂಗ್ಸ್ಟರ್ಸ್ ಅಂತ ಇದ್ದಾರೆ, ನೀವೆಲ್ಲ ಯಂಗ್ಸ್ಟರ್ಸಿಗೆ ಇಷ್ಟೊಂದು ಭಕ್ತಿ ಹೇಗೆ ಅಂತ? ಅಂದರೆ ಈ ಜಾಗ ಆಗಿದೆ, ಇಲ್ಲಿ ಬಂದಮೇಲೆ ಅದು ಗೊತ್ತಾಗ್ತದೆ, ಇಲ್ಲಿದ್ದು ಫೀಲ್ ಒಮ್ಮೆ ಬಂದು ಅದು ಗೊತ್ತಾಗ್ತದೆ ನಮಗೆ. ಹಾಗಾಗಿ ಇಲ್ಲಿ ಡೈಲಿ ಬರುವಾಗ ಅದು ನಮ್ದು ಇದು ಮನೆಗಿಂತ ಜಾಸ್ತಿ ಇದೆ ನಮಗೆ ಇದಾಗಿ ಹೋಗಿದೆ ಅಂತ ಹೇಳಿ. ಮನೆಯಲ್ಲಿ ತಂದೆ ತಾಯಿ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅವರು, ಮತ್ತು ಈಗ ನಿಮ್ಮ ಈ ನಂಬಿಕೆಗಳು ಮತ್ತು ನೀವು ಸರಿಯಾದ್ದು ಎಲ್ಲವನ್ನು ಮನೆಯಲ್ಲಿ ಹೇಗೆ ಫೀಲ್ ಮಾಡ್ತಾರೆ? ಇಲ್ಲ, ಅವರಿಗೆ ತುಂಬ ಖುಷಿ ಉಂಟು ಇದರ ಬಗ್ಗೆ. ಆ ಖುಷಿ ನಾವೆಷ್ಟು ಭಕ್ತಿಯಿಂದ ಇಲ್ಲಿ ಬರ್ತೇವೆ, ಅವರಿಗೂ ಅಷ್ಟೇ ಭಕ್ತಿ ಇರ್ತದೆ. ಅವರು ಅಷ್ಟೇ, ಯಾವಾಗ ಬಿಡು ಇರ್ತದೆ ಆ ಟೈಮಲ್ಲಿ ಇಲ್ಲಿ ಬಂದು ಹೋಗ್ತಿರ್ತಾರೆ ಅವರು. ನಾವು ಅಂದರೆ ಯಾರು ಕೇಳಿದ್ರು ಕೂಡ ಒಂದು ಅವ್ರಿಗೂ ಖುಷಿ ಇರ್ತದೆ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡೋದು ಅಂತ. ಹಾಗೆ ಖುಷಿಯಲ್ಲಿರ್ತದಲ್ಲ. ಅವರಿಗೂ ಈ ಜಾಗದ ಬಗ್ಗೆ ನಮಗೆ ಎಷ್ಟು ಇದುಂಟು, ಅವ್ರಿಗೂ ಅಷ್ಟೇ ನಂಬಿಕೆ ಉಂಟು ಈ ಜಾಗದ ಮೇಲೆ. ಹಾಗೆ ಇದೊಂದು ಬಹಳ ಅದ್ಭುತವಾದಂಥ ಉದಾಹರಣೆ. ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ಇವರಿಗೆ ಆಗಿದ್ದಂತಹ ಒಂದು ಆಘಾತ ಅದು ನಿವಾರಣೆ ಆಗಿದೆ, ನಡಿಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಿಂದ ಹೊರಬಂದಿದ್ದಾರೆ. ಇವರು ಅಕ್ಕ ಹೇಳುವಂಥ ಒಂದು ಮಾತು ಬಹಳ ಅದ್ಭುತವಾದ್ದು. ನನಗೆ ಅಜ್ಜ ಅಷ್ಟೆಲ್ಲ ಕೊಟ್ಟಿರುವಾಗ ನಾನು ಅಜ್ಜನಿಗೆ ಏನಾದರೂ ಕೊಡಬೇಕಲ್ವಾ ಅನ್ನುವಂಥದ್ದನ್ನು ಇಟ್ಕೊಂಡು ಅವರು ಈ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮುಂದೆಯೂ ಕೂಡ ಇವರ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಅನ್ನುವಂಥ ಆಶಯ ನಮ್ಮದು. ಆದಿಸ್ಥಳ ರಕ್ತೇಶ್ವರಿ, ಬಿರ್ಮೇರು, ಏಳುವರೆ ಸಿರಿಗಳು ಮತ್ತು ಕೊರಗಜ್ಜನ ಕ್ಷೇತ್ರಕ್ಕಾಗಿ ಇಟ್ಟಂತಹ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದಂತಹ ಮತ್ತೊಂದು ಕ್ಷೇತ್ರ ಅಂದರೆ ಮಹಾವಿಷ್ಣುವಿನ ಕ್ಷೇತ್ರ. ಕಿಲಾರ್ ದಾರಂದ ಬಾಗಿಲು ಅನ್ನುವಂತಹ ಪ್ರದೇಶದಲ್ಲಿರುವಂತಹ ಈ ಮಹಾವಿಷ್ಣು ಕ್ಷೇತ್ರವು ಕೂಡ ಜೀರ್ಣೋದ್ಧಾರದ ಹಂತದಲ್ಲಿದೆ. ಈ ಕ್ಷೇತ್ರದಲ್ಲಿ ಮಹಾವಿಷ್ಣುವಿನ ಕ್ಷೇತ್ರ ಇದೆ. ಇಲ್ಲಿ ವರ್ಷಕ್ಕೊಮ್ಮೆ ರಕ್ತೇಶ್ವರಿ ಮತ್ತು ಮಹಾವಿಷ್ಣುವಿನ ಭೇಟಿಯಾಗತ್ತೆ ಅನ್ನುವಂತಹ ಪ್ರತೀತಿಯನ್ನು ಕೂಡ ಪ್ರಶ್ನಾಚಿಂತನೆಯಲ್ಲಿ ಕಂಡು ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಈ ಊರಿನವರು, ಕಿಲಾರು ದಾರಂದ ಬಾಗಿಲಿನವರು ಕೂಡ ಅದನ್ನು ಪ್ರಶ್ನಾಚಿಂತನೆಯಲ್ಲಿ ನೋಡಿದಾಗ ಹೌದು, ನಿಮ್ಮ ಊರಿನಲ್ಲೊಂದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ಕೆಲವೊಂದು ಕುರುಹುಗಳು ಕೂಡ ಇಲ್ಲಿ ಸಿಕ್ಕಿದೆ. ಆದ್ದರಿಂದ ಈ ದೇವಸ್ಥಾನವು ಕೂಡ ಈಗ ಜೀರ್ಣೋದ್ಧಾರದ ಹಂತದಲ್ಲಿದೆ. ಇದು ಕೊರಗಜ್ಜನ ಕ್ಷೇತ್ರಕ್ಕೆ ಅಥವಾ ಆದಿಸ್ಥಳ ರಕ್ತೇಶ್ವರಿ, ಬಿರ್ಮೇರು, ಏಳುವರೆ ಸಿರಿಗಳು ಮತ್ತು ಕೊರಗಜ್ಜನ ಕ್ಷೇತ್ರಕ್ಕೆ ಒಂದು ನಂಟು ಹೊಂದಿರುವಂಥ ಕ್ಷೇತ್ರವಾಗಿ ಮಾರ್ಪಾಡಾಗಿರುವಂಥದ್ದು. ಜೊತೆಗೆ ಇಲ್ಲೇ ಇದರ ಸುತ್ತಮುತ್ತ ಕೊರಗಜ್ಜನ ಗಡಿಸ್ಥಳವೂ ಕೂಡ, ಗಡಿಪಾಡಿ ಸ್ಥಳ ಅಂತ ಏನು ಕರಿತೇವೆ, ಆ ಸ್ಥಳವೂ ಕೂಡ ಇಲ್ಲಿ ಇದೆ ಅನ್ನುವಂತಹ ಪ್ರತೀತಿ ಇರೋದರಿಂದ ಇದಕ್ಕೂ ಆ ಒಂದು ಕ್ಷೇತ್ರಕ್ಕೂ ನೇರವಾದ ನಂಟಿರೋದ್ರಿಂದ ಈ ಕ್ಷೇತ್ರವನ್ನು ಕೂಡ ತೋರಿಸುವಂತಹ ಪುಟ್ಟ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಆದಿಸ್ಥಳ ರಕ್ತೇಶ್ವರಿ, ಬಿರ್ಮೇರು, ಏಳುವರೆ ಸಿರಿಗಳು ಮತ್ತು ಕೊರಗಜ್ಜನ ಕ್ಷೇತ್ರದಲ್ಲಿ ಈಗಾಗಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನೂ ಕೂಡ ಜೀರ್ಣೋದ್ಧಾರದ ಹಂತದಲ್ಲಿದೆ. ಬಾಲಾಲಯದಲ್ಲಿ ದೇವರು, ದೈವಗಳು ಎಲ್ಲರೂ ಕೂಡ ಬಾಲಾಲಯದಲ್ಲಿದ್ದಾರೆ. ಆದರೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ, ಸಾಗ್ತಾ ಇದೆ. ಕುತ್ತಾರಿನ ಕೊರಗಜ್ಜನ ಕ್ಷೇತ್ರ, ಕುತ್ತಾರಿನ ರಕ್ತೇಶ್ವರಿ ಕ್ಷೇತ್ರ, ಕುತ್ತಾರಿನ ಬಿರ್ಮೇರು, ಏಳುವರೆ ಸಿರಿಗಳ ಕ್ಷೇತ್ರ ಅನ್ನುವಂಥ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಸ್ಥಳಕ್ಕೆ ಅಂದರೆ ಕೊರಗಜ್ಜನ ಕ್ಷೇತ್ರ, ರಕ್ತೇಶ್ವರಿ, ಬಿರ್ಮೇರು, ಏಳುವರೆ ಸಿರಿಗಳ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳು ಒಂದು ವಿಚಾರವನ್ನು ಗಮನಿಸಬೇಕು. ಶುಕ್ರವಾರ ಮತ್ತು ಆದಿತ್ಯವಾರ ಬೆಳಗ್ಗೆ 7 ಗಂಟೆಗೆ ವಿಶೇಷ ಪ್ರಾರ್ಥನೆಯೂ ಕೂಡ ಇರುತ್ತೆ ಅನ್ನುವಂಥದ್ದು ಆ ಕ್ಷೇತ್ರದವರು ಹೇಳ್ತಾ ಇದ್ದಾರೆ. ಅದರಿಂದ ಯಾರಾದರೂ ಪ್ರಾರ್ಥಿಸಬೇಕು, ವಿಶೇಷ ಪ್ರಾರ್ಥನೆಯಲ್ಲಿ ಭಾಗಿಯಾಗಬೇಕು ಅಂತ ಅಂದುಕೊಂಡವರು ಶುಕ್ರವಾರ ಬೆಳಗ್ಗೆ 7 ಗಂಟೆ ಅಥವಾ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಬಂದರೆ ನಿಮ್ಮ ವಿಶೇಷ ಪ್ರಾರ್ಥನೆಯನ್ನು ರಕ್ತೇಶ್ವರಿ ಎದುರು, ಕೊರಗಜ್ಜನ ಎದುರು, ಬಿರ್ಮೇರು, ಏಳುವರೆ ಸಿರಿಗಳ ಎದುರು ವ್ಯಕ್ತಪಡಿಸ್ಬೋದು. ಸುಧಾಕರ್ ಪಡೀಲ್ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ಕುತ್ತಾರು.